ಪಂಚಾಯತ್ ರಾಜ್ ಇಲಾಖೆ ರಸ್ತೆಗಳಿರ್ಬೋದು, ತೀವ್ರ ರೀತಿಯಲ್ಲಿ ಒಳ ರಸ್ತೆಗಳೆಲ್ಲ ಹಾಳಾಗಿದೆ. ಈ ಬಗ್ಗೆ ಅಂದಾಜು ಪಟ್ಟಿಯನ್ನು ನಮ್ಮ ಇಂಜಿನಿಯರ್ ತಯಾರು ಮಾಡ್ತಾ ಇದ್ದಾರೆ ಸರ್. ಒಂದು 3 ಶಾಲೆಗಳಿಗೆ ಭಾಗಶಃ ಹಾನಿಯಾಗಿದೆ ಸರ್, 2 ಅಂಗನವಾಡಿಗೆ ಹಾನಿಯಾಗಿದೆ, 4 ತಡೆಗೋಡೆಗಳಿಗೆ ಹಾನಿಯಾಗಿದೆ. ಮುಖ್ಯವಾಗಿ ನಮಗೆ ಈ ಉಳ್ಳಾಲ ಭಾಗದಲ್ಲಿ ನಮ್ಮ ಶ್ರೀಗೌಂಡ್ ಹಾಗೂ ಬಟ್ಟಂಪಾಡಿಯ ತೀವ್ರ ಕಡಲ್ಕೊರತೆಯಿಂದಾಗಿ ಭಾಗಶಃ ಹಾನಿಯಾಗಿದ್ದಂಥ ರಸ್ತೆ ಸಂಪೂರ್ಣವಾಗಿ ಹೋಗಿದೆ. ಮತ್ತು ನಮ್ಮ ಉಳ್ಳಾಲದ ಬೀಚ್ನಲ್ಲಿ ಕೂಡ ರಸ್ತೆ ಅಪಾಯ ಸ್ಥಿತಿಯಲ್ಲಿದೆ. ಅಲ್ಲಿ 15 ಮನೆಗಳನ್ನು ಕೂಡ ನಾವು ಸ್ಥಳಾಂತರ ಮಾಡಲಿಕ್ಕೆ ಅವನ್ನ ಮನವೊಲಿಸ್ತಾ ಇದ್ದೀವಿ ಸರ್. ಬಟ್ಟಂಪಾಡಿನಲ್ಲಿ ಹಮೀದ್ ಮತ್ತು ರಾಜೀವ್ ಅವ್ರ ಮನೆ ತೀವ್ರ ಹಾನಿಯಲ್ಲಿದೆ ಸರ್. ಅದು ಆ 2 ಮನೆಗಳನ್ನು ಕೂಡ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್. ಮುಖ್ಯವಾಗಿ ನಮ್ಮ ಆಡಳಿತದ ಉದ್ದೇಶ ಯಾವುದೇ ಪ್ರಾಣಹಾನಿ ಅಥವಾ ಅವರಿಗೆ ಗಾಯಗೊಳ್ಳುವಂಥದ್ದು ಇದು ಆಗಬಾರ್ದು ಅನ್ನೋದು ನಮ್ಮ ಮೊದಲನೇ ಆದ್ಯತೆ ಸರ್. ಸೊ ಹಾಗಾಗಿ ಎಷ್ಟು 2 ಮನೆಗಳು ಮತ್ತು ಇಲ್ಲಿ ಉಳ್ಳ 15 ಮನೆಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೋತಾ ಇದ್ದೀವಿ ಸರ್. ನಮ್ಮ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಗೋವಿ ಶಾಲೆಯಲ್ಲಿ ಸುಸಜ್ಜಿತವಾದಂಥ ಕಾಳಜಿ ಕೇಂದ್ರವನ್ನು ವ್ಯವಸ್ಥೆ ಮಾಡಿದ್ದೀವಿ ಸರ್ ಅಲ್ಲಿ. ಅದೇ ರೀತಿ ನಮ್ಮ ಉಳ್ಳಾಲದ 9 ಕೆರೆ ಇರತಕ್ಕಂಥ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಏನು ನಮ್ಮ ಕೇಂದ್ರ ಇದೆ ಸರ್, ಅಲ್ಲೂ ಕೂಡ ನಾವು ಸುವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. 24x7 ನಮ್ಮ ಸಿಬ್ಬಂದಿಗಳು ನೋಡಲ್ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಮತ್ತು ಎಲ್ಲೆಲ್ಲಿ ಈಗ ಹಾನಿ ಆಗಿದೆಯೋ, ಈಗ ಹಾನಿ ಆಗಿರತಕ್ಕಂಥವ್ರಿಗೆ ಸರ್ ಪ್ರಥಮವಾಗಿ ಅವರಿಗೆ ಪ್ರಾಥಮಿಕ ಪರಿಹಾರವನ್ನು ಕೂಡ ನೇರವಾಗಿ ಅವರ ಖಾತೆಗೆ ಅದು ಜಮೆ ಆಗುತ್ತೆ ಸರ್. ಟೋಟಲ್ಲು 22 ಹಾನಿ ಸರ್. ಹೌದು ಸರ್. 10,000 ರೂಪಾಯಿ ಸಿಗುತ್ತೆ ಸರ್ ಅವರಿಗೆ. ಹೌದು ಸರ್, ಹೌದು ಸರ್, ನೇರ ಅವ್ರ ಅಕೌಂಟ್ಗೆ ಹೋಗುತ್ತೆ ಸರ್. ಸರ್ ಇವತ್ತು ಸಂಜೆ ಒಳಗಡೆ ನಾವು ಮಾಡ್ತಾ ಇದ್ದೀವಿ ಸರ್. ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಅವ್ರು ಕಳಿಸ್ತಾ ಇದ್ದೀವಿ ಸರ್. ಮತ್ತೆ ಈಗ ತೀವ್ರವಾಗಿ ಹಾನಿಯಾದಂಥದ್ದು 4 ಮನೆಗಳಿವೆ ಸರ್. ಅದಕ್ಕೆ 95,100 ಈಗ ಎಸ್ಟಿಮೇಟ್ ಎಲ್ಲ ನಮ್ಮ ಇಂಜಿನಿಯರ್ ಎಲ್ಲ ಕೊಟ್ಟಿದ್ದಾರೆ ಸರ್. ಅದನ್ನು ಏಕಗಂಟಿನಲ್ಲಿ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಸರ್. ಸರ್ ಕಂಪ್ಲೀಟ್ ಡ್ಯಾಮೇಜು 3 ಮನೆ ಇದೆ ಸರ್. ಅದು ಏನು ವಾಸಕ್ಕೆ ಯೋಗ್ಯ ಆಗಿಲ್ಲ ಸರ್ ಅದು. ಸೊ ಇದಕ್ಕೆ ನಾವು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ 5 ಲಕ್ಷ ಕಳೆದ ಒಂದು ಆದೇಶ ಇದೆ ಸರ್. ಅದು ವಿಶೇಷ ಪ್ರಕರಣ ಅಂತ ಹೇಳ್ಕೊಂಡು ಆ 3 ಮನೆಗಳನ್ನು ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ಸರ್. ಸರ್ ಅದರಲ್ಲಿ ಒಟ್ಟು ನಮ್ಮ ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಸರ್ 42 ಪ್ರಕರಣಗಳಲ್ಲಿ 26 ಪ್ರಕರಣಕ್ಕೆ ಬಂದಿದೆ ಸರ್. ಅದೇನಾಗಿದೆ ಅಂತ ಹೇಳಿದ್ರೆ ಸರ್, ಕೆಲಸವನ್ನು ಅವ್ರು ಯಾವ ಹಂತದಲ್ಲಿ ಮಾಡಿದ್ದಾರೆ ಅದಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಸರ್. 1 ಲಕ್ಷ ಬಂದಿದೆ ಸರ್. ಅದು A-B-C ಕ್ಯಾಟಗರಿ ಅಂತ ಮಾಡಿದ್ದಾರೆ ಸರ್. B ಕ್ಯಾಟಗರಿಗೆ ಹಣ ಬರ್ಲಿಕ್ಕೆ ಬಾಕಿ ಇದೆ ಸರ್. C ಕ್ಯಾಟಗರಿಗೆ ತಲಾ 50,000 ರೂಪಾಯಿ ಮಂಜೂರಾಗಿದೆ ಸರ್. ಸೊ ಇದಿಷ್ಟು ಸರ್. B ಕ್ಯಾಟಗರಿಗೂ 5 ಲಕ್ಷ ಸರ್. ಅವ್ರು ಸ್ವತಃ ಹೊಸ ಮನೆ ನಿರ್ಮಾಣ ಮಾಡಿಕೊಂಡ್ರೆ 5 ಲಕ್ಷ. ಎಗೂ ಕೂಡ 5 ಲಕ್ಷ ಸರ್. ಸರ್ B ನಲ್ಲಿ ಕೆಲವು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ಮನೆಗೆ ಅವರು ಅಪೇಕ್ಷೆ ಪಡೋದಿಲ್ಲ ಸರ್. ಗರಿಷ್ಠ ಮಿತಿ ಇರ್ತದೆ, ಆವಾಗ 2 ಲಕ್ಷ 1 ಲಕ್ಷ ರೂಪಾಯಿ ಅವರಿಗೆ ಸಿಗುತ್ತೆ ಸರ್. ಬಟ್ ಇದು ಏನಾಗಿರುತ್ತೆ, ಇದು ಯೂನಿಟ್ ಕಾಸ್ಟ್ ನಮ್ಮ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಅದು ಸ್ವಲ್ಪ ಕಡಿಮೆ ಸರ್ ಅದು. ಮತ್ತು ಹಳೆ ಮನೆಗೆ ಇರುವಾಗ ಹೊಸ ಮನೆ ಮಾಡಬೇಕಿದ್ರೆ ಅವರು ಫಂಡ್ ಇಟ್ಕೊಂಡು ಅವ್ರು ಕೆಲಸ ಮಾಡಬೇಕಾಗುತ್ತೆ ಸರ್. ಈಗ ಎಲ್ಲೆಲ್ಲಿ ಮನೆಗಳ ಹಾನಿಯಾಗಿದೆ ಸರ್, ಅವರು ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಸರ್ ಅವರು. ಈಗ ಮತ್ತೆ ಇನ್ನು ಬೇರೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖಾಧಿಕಾರಿ ಮಾಹಿತಿ ಕೊಡ್ತಾರೆ ಸರ್. ಸರ್ ಈಗಿನ ನಮ್ಮ ಒಂದು ತುರ್ತು ಗಮನ ಅಂತ ಹೇಳಿದ್ರೆ ಸರ್, ಜನಗಳ ಸಂರಕ್ಷಣೆಗೆ ಸರ್. ಮತ್ತು ನಾವು ಎಲ್ಲ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಕಾರ್ಯಪಡೆ ಇದೆ ಸರ್. ಆ ಕಾರ್ಯಪಡೆಯವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ ಕೆಲಸವನ್ನು ಕೂಡ ಎಲ್ಲವನ್ನು ಇಲಾಖೆ ವತಿಯಿಂದ ಮಾಡೋದು ಕಷ್ಟ ಸರ್. ಹಾಗಾಗಿ ಎಲ್ಲ ನಮ್ಮ ಸ್ಥಳೀಯರೆಲ್ಲರೂ ಕೂಡ ಆ ಕಾರ್ಯಪಡೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್. ಮುಖ್ಯವಾಗಿ ನಮಗೆ ಉಳ್ಳಾಲ, ಕೋಟೆಕಾರು ಮತ್ತು ನಮ್ಮ ಸೋಮೇಶ್ವರ ಈ ಭಾಗದಲ್ಲಿ ತುರ್ತು ನಮಗೆ ಸಮಸ್ಯೆ ಇದೆ ಸರ್. ಹಿರಾ ಮತ್ತು ಸಜ್ಜಿಪನ್ನೋಡು ಈಗ ವಿಶೇಷವಾಗಿ ಸರ್ ಯಾವತ್ತೂ ಆಗಿರಲಿಲ್ಲ. ನಿನ್ನೆ ಸಂದರ್ಭದಲ್ಲಿ ಸುಮಾರು ಒಂದು 20-22 ಮನೆಗಳಿಗೆ ನೀರು ಆವರಿಸಿತ್ತು ಸರ್. ಅಲ್ಲಿ ಜನಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಿದ್ವಿ ಅಲ್ಲಿ. ಮತ್ತು ನಮ್ಮಲ್ಲಿ ಇದುವರೆಗೂ ಕೂಡ ಗುಡ್ಡ ಕುಸಿತ ಅನ್ನೋ ಪ್ರಕರಣ ಇರಲಿಲ್ಲ ಸರ್. ಸರ್ ಈ ವರ್ಷ ಅಲ್ಲಲ್ಲಿ ಸ್ವಲ್ಪ ಗುಡ್ಡಗಳು ಜರಿತಾ ಇರೋದು ಇದಿದೆ ಸರ್. ಅದಕ್ಕೋಸ್ಕರ ನಾವು ಭೂ ವಿಜ್ಞಾನಿ ಅವರು NITK ಮೂಲಕ ನಮ್ಮ ಇಡೀ ಈ ಭಾಗದ ಏನು ಭೂ ವಿನ್ಯಾಸ ಇದೆ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರ ಕೂಡ ಮನೆ ಜಿಲ್ಲಾಧಿಕಾರಿಯವರು ಆದೇಶ ನೀಡಿದ್ದಾರೆ ಸರ್. ಅದನ್ನು ಕೂಡ ನಾವು ಮಾಡಿಸ್ಲಿಕ್ಕೆ ಭೂ ವಿಜ್ಞಾನ ಇಲಾಖೆಯಿಂದ NITK ಅವರ ಒಂದು ಸಂಪನ್ಮೂಲ ವ್ಯಕ್ತಿ ಇದ್ದಾರೆ ಸರ್. ಹಿಂದೆ ನಾವು ಮಂಗಳೂರು ತಾಲೂಕಲ್ಲಿದ್ದಾಗ ಗುರುಪುರ ಹೋಬಳಿನಲ್ಲೂ ಕೂಡ ನಾವು ಮಾಡಿಸಿದ್ವಿ ಸರ್. ಸೊ ಅದನ್ನು ಕೂಡ ನಾವು ಮಾಡಿಸ್ಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಸರ್. ಮತ್ತು ಪ್ರಾಕೃತಿಕ ವಿಕೋಪ ಸಂಬಂಧಪಟ್ಟ ಹಾಗೆ ಸರ್ ಹೊಸ ತಾಲೂಕಾದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಯವರು 50 ಲಕ್ಷ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ ಸರ್. ಅನುದಾನದ ಯಾವುದೇ ಕೊರತೆ ಇಲ್ಲ ಸರ್. ಮತ್ತು 24 ಗಂಟೆ ಒಳಗಡೆ ಪರಿಹಾರ ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ. ಈ ನೀರು ನುಗ್ಗಿದ ಮನೆಗಳಿಗೆ ನಾವು 24 ಗಂಟೆ ಪರಿಹಾರ ಕೊಡಲಿಕ್ಕೆ ನಾವೆಲ್ಲ ಕ್ರಮಗಳನ್ನು ತಗೋತಾ ಇದ್ದೀವಿ ಸರ್. ಮತ್ತು ನಮ್ಮೆಲ್ಲ ಇಂಜಿನಿಯರ್ಗಳಿಗೆ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಸರ್. ಯಾವುದೇ ಎಸ್ಟಿಮೇಟ್ ಕಿಲೋಮೀಟರ್ಗೆ ಬಂದು ಕೂಡಲೇ ಯಾವುದೇ ಕೆಲಸ ಇದ್ರೂ ತಕ್ಷಣ ಅದನ್ನು ಮಾಡಿ ಅವರು ಕೊಡಬೇಕು ಸರ್. ಈ ಹೊಸ ನಿಯಮಗಳ ಪ್ರಕಾರ
ಸರ್ ಈಗ ನಾವು 2 days ಹೇಳಿದ್ದೀವಿ ಸರ್. ಯಾಕಂತಂದ್ರೆ ಈಗ 1 week ಅಂದ್ರೆ ಏನಾಗುತ್ತೆ ಸರ್, ಮತ್ತೆ ಬೇರೆ ಬೇರೆ ಕೆಲಸಗಳು ಹೋಗ್ತಾರೆ ಸರ್. ಮತ್ತೆ ಗರಿಷ್ಠ ಪರಿಹಾರ 95,100 ಇರುವಾಗ ಸರ್ ತುಂಬಾ ಎಸ್ಟಿಮೇಟ್ ಅವಶ್ಯಕತೆ ಇಲ್ಲ ಸರ್. ನಾವೇನು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಮೇಲ್ನೋಟಕ್ಕೆ ನೋಡಿ ಅವ್ರು ಎಸ್ಟಿಮೇಟ್ ಮಾಡಿ ಕೊಟ್ಟರೆ ನಮಗೆ ಸಾಕಾಗುತ್ತೆ ಸರ್. ಈ ಹೊಸ ಮನೆ ನಿರ್ಮಾಣ ಮಾಡುವಾಗ ಮಾತ್ರ ಅದೊಂದು ಪರಿಗಣಿಸ್ಲಿಕ್ಕೆ ಆಗುತ್ತೆ ಸರ್. ಸೊ ಎಲ್ಲ ಗ್ರಾಮ ಪಂಚಾಯತಿ ಮತ್ತೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಯಲ್ಲಿ ಕಾರ್ಯಪಡೆ ಇದೆ ಸರ್. ಸೊ ಕಾರ್ಯಪಡೆಯವರು ಕೂಡ ತಮ್ಮ ಹಂತದಲ್ಲಿ ಸಭೆ ಮಾಡಿಕೊಂಡು ಎಲ್ಲೆಲ್ಲಿ ಈ ಥರ ತುರ್ತು ಸಮಯಗಳು ಬೇಕಾಗುತ್ತೋ ಒಂದು ನೆರವನ್ನು ಅವರು ಕೂಡ ಪ್ರಯತ್ನ ಮಾಡಬೇಕು ಅಂತ ಈ ಸಭೆಯಲ್ಲಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ಸರ್. ಮತ್ತೆ 2 ಕಾಳಜಿ ಕೇಂದ್ರ ಮಾಡಿದ್ದೀವಿ ಸರ್, ಮತ್ತೆ 3 ಮಾಹಿತಿ ಕೇಂದ್ರಗಳು ಮಾಡಿದ್ದೀವಿ ಸರ್. ಒಂದು ನಮ್ಮ ಉಳ್ಳಾಲ ತಾಲೂಕು ಕಚೇರಿಯಲ್ಲಿ ದಿನದ 24 ಗಂಟೆ ಟೈಮು ಕೂಡ ಒಬ್ಬ ಸಿಬ್ಬಂದಿ ಸಿದ್ಧರಿರ್ತಾರೆ ಸರ್, ಮಾಹಿತಿಯನ್ನು ತಗೋತಾರೆ, ಎಲ್ಲಿ ಏನು ತುರ್ತು ಪರಿಹಾರ. ಒಂದು ಉಳ್ಳಾಲ ಸರ್, ಮತ್ತೆ ಬೆಳ್ಮಾ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಒಂದು ಕಾಲ್ ಸೆಂಟರ್ ಮಾಡಿದ್ದೀವಿ ಸರ್. ಮತ್ತೆ ಉಳ್ಳಾಲ ನಗರಸಭೆನಲ್ಲೂ ಕೂಡ ಇವತ್ತಿಂದ ಕಡಲು ಕೊರತೆ ಇರೋದ್ರಿಂದ ತಾಲೂಕು ಆಫೀಸ್ ಸರ್, ಉಳ್ಳಾಲ ನಗರಸಭೆಯಲ್ಲೂ ಕೂಡ ಒಂದು ಸಹಾಯವಾಣಿಯನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಸರ್. ಸರ್ ಮುಖ್ಯ ಉದ್ದೇಶ ಸರ್, ಪ್ರಾಕೃತಿಕ ವಿಕೋಪದಲ್ಲಿ ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ನಾವು ಪೂರ್ವ ನಿಗದಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಸೊ ಹಾಗಾಗಿ ಎಲ್ಲರೂ ಕೂಡ ಸನ್ನದ್ಧರಾಗಿ ಇಟ್ಕೊಂಡು ತಕ್ಷಣ ಅವರಿಗೆ ಅವ್ರ ಸಂತ್ರಸ್ತರನ್ನ ಸ್ಥಳಾಂತರಿಸೋದು, ಅವರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗೋದು, ಮತ್ತು ಅವ್ರಿಗೆ ಮನವೊಲಿಸೋ ಈ ಕಾರ್ಯವನ್ನ ಎಲ್ಲ ಒಟ್ಟಾಗಿ ಸೇರಿ ಮಾಡಿದ್ರೆ ಸರ್ ನಮಗೆ ಜೀವಹಾನಿಯನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಆಡಳಿತದ ಮುಖ್ಯ ಉದ್ದೇಶ ಆಗಿದೆ ಸರ್. ಇದಿಷ್ಟು ನಾನು ಕಂದಾಯ ಇಲಾಖೆ ಸಂಬಂಧಪಟ್ಟಾಗೆ ತಮ್ಮ ಸಭೆಗೆ ಮಾಹಿತಿ ಕೊಡ್ಲಿಕ್ಕೆ ಅಧಿಕಾರಿ ವರ್ಗದವರೇ, ಮುಂದಿರುವ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳೇ, ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ನಾವು ತುರ್ತಾಗಿ ಸಭೆ ಕರೆದಿದ್ದೇವೆ. ಯಾಕೆಂತ ಹೇಳಿದರೆ ಪ್ರಕೃತಿ ವಿಕೋಪ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಯಾವಾಗ ಆಗ್ತದೆ, ಎಲ್ಲಿ ಆಗ್ತದೆ, ನಮ್ಗೆ ಯಾರಿಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ, ಅದು ದೇವರ ಕೈಯಲ್ಲಿ ಮಾತ್ರ ಇದೆ. ಅದಕ್ಕೆ ನಾವೆಲ್ಲ ಪ್ರಾರ್ಥಿಸಬಹುದು ಆಗದ ರೀತಿಯಲ್ಲಿ. ಈ ಪ್ರಕೃತಿ ವಿಕೋಪ ಆದಾಗ ಅದನ್ನು ನಾವು ಜನರಿಗೆ ಜಾಸ್ತಿ ತೊಂದರೆ ಆಗದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಒಂದು ಟೀಮ್ ವರ್ಕ್ ಆಗಬೇಕು. ಅದಕ್ಕಾಗಿ ನಾವು ಈ ಮೀಟಿಂಗ್ ನಾವು ಇವತ್ತು ಕರೆದದ್ದು. ನೋಡಿ, ನಿನ್ನೆ ಬರೀ ಇಡೀ ದಿವಸ ಮಳೆ ಬರಲಿಲ್ಲ, ಬರೀ 2 ಗಂಟೆ ಮಾತ್ರ ಬಂತು. ಈ 2 ಗಂಟೆ ಬಂದ ಮಳೆಯಲ್ಲಿ ಇತಿಹಾಸದಲ್ಲಿ ಇವತ್ತು 1194 ಮಿಲಿಮೀಟರ್ ನೀರುಗಳು ಬಂದು ಇಷ್ಟು 3 ವರ್ಷದಲ್ಲಿ ಬರದಿದ್ದದ್ದು ಸಡನ್ 2 ಗಂಟೆಯಲ್ಲಿ ಬಂದರೆ, ಇನ್ನು ನಮಗೆ ದಿವಸಗಳಲ್ಲಿ ಇನ್ನು 1-1.5 ತಿಂಗಳು ಇದೇ ರೀತಿಯ ಮಳೆ ಆರ್ಭಟ ಬಹಳ ಜೋರಾಗಿರ್ತದೆ. ಎಲ್ಲಿ ತೂಫಾನ್, ಎಲ್ಲಿ ಏನು ಬರ್ತದೆ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನಾವು ಗಡಿಬಿಡಿ ಆಗೋ ಬದಲು ನಮ್ಮ ತಾಲೂಕು ಮತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಈಗಲೊಂದು ತಯಾರಾಗಿ ಒಂದು ಕೆಲಸ ಇವತ್ತು ಆಗಬೇಕಾಗ್ತದೆ. ಇದಕ್ಕಾಗಿ ಬಹುಶಃ ನಾನು ನಿನ್ನೆ ಒಂದು 2 ಗಂಟೆ ಸಡನ್ ಆಗಿ ಬಂದಾಗ, ನಿನ್ನೆ ಒಂದು 2 ಗಂಟೆ ದಿವಸದಲ್ಲಿ ನಮ್ಮ ಕ್ಷೇತ್ರದ ಕಂದಾಯ ಇಲಾಖೆ ಇರಲಿ, ಬೇರೆ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಗ್ರಾಮ ಮಟ್ಟದ ಸದಸ್ಯರನ್ನು, ಸ್ಥಳೀಯ ನಮ್ಮ ಜನಪ್ರತಿನಿಧಿಗಳನ್ನು ಎಲ್ಲ ನಾನು ಬಹುಶಃ ಅಭಿನಂದಿಸ್ತೇನೆ. ಅವರದ ಪ್ರಾಮಾಣಿಕವಾದ ಅವರ ಕೆಲಸ ಆಗಿಂದಾಗ ಬೆಳಿಗ್ಗಿಂದಲೇ ಕೂಡ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇವತ್ತು ಮಾಡಿದ್ದಾರೆ. ದೊಡ್ಡ ಮಟ್ಟ ನಮ್ಗೆ ಅಧಿಕಾರಿಗಳು ಬರಲಿಲ್ಲ, ಅಥವಾ ನಮಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಗರಸಭೆ ಸದಸ್ಯರು ಬರಲಿಲ್ಲ, ಅಥವಾ ಮರ ಕಟ್ ಮಾಡಲಿಕ್ಕೆ ಬರಲಿಲ್ಲ, KB ಈ ರೀತಿ ಯಾವ ದೂರುಗಳು ಬರಲಿಲ್ಲ. ಸಮಸ್ಯೆ ಆಗಿದೆ ಅಂತ ಮಾಹಿತಿ ಫೋನ್ಗಳು ಬರ್ತಾ ಇತ್ತು, ಸ್ಪಂದನೆ ಎಲ್ಲ ಕೂಡ ಒಟ್ಟಾಗಿ ಮಾಡಿದ್ವಿ. ಮತ್ತು ನೀವು ಒಂದೇ ದಿವಸ ನಿಮಗೆ ಸಾಕಾದ್ರೆ ಸಾಕಾಗೋದಿಲ್ಲ, ಕೆಲವೇ ಜಾಸ್ತಿ ಬೇಕು. ಇಷ್ಟೇ ಬಹುಶಃ ಇವತ್ತು 1-1.5 ತಿಂಗಳದನ್ನು ಮೈಗೂಡಿಸಿಕೊಂಡು ಹೋಗಬೇಕು. ಅದಕ್ಕೊಂದು ಟೀಮ್ ವರ್ಕ್ ಆಗಬೇಕು. ನಮ್ಮ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿರೋ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನನ್ನ ಈಗಾಗಲೇ ಟಾಸ್ಕ್ ಫೋರ್ಸ್ ಇದೆ. ನಾವು ಈಗ ತಾಲೂಕು ಮಟ್ಟದ ಏನು ಮೀಟಿಂಗ್ ಮಾಡ್ತೇವೆ, ನೀವು ಅದು ನಿಮ್ಮ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಮತ್ತು ನಗರಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಈ ಒಂದು ಮೀಟಿಂಗನ್ನು ಮಾಡಬೇಕು. ನಿಮ್ಮ ಈ ಟಾಸ್ಕ್ ಫೋರ್ಸ್ನಲ್ಲಿ ಅಲ್ಲಿ ಸ್ಥಳೀಯ ಮಟ್ಟ ಸಂಘ ಸಂಸ್ಥೆಯವರನ್ನು, ಯುವಕ ಮಿತ್ರರನ್ನು ಮತ್ತು ಇನ್ನಿತರ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಇವರನ್ನು ಸೇರಿಕೊಂಡು ನಿಮ್ಮೊಂದು ನೆಟ್ವರ್ಕ್ ಬಹಳ ಚೆನ್ನಾಗಿರ್ಬೇಕು. ಹೆಚ್ಚು ಕಮ್ಮಿ ಆಯಿತು, ಯಾವ ಆಂಬ್ಯುಲೆನ್ಸ್ಗೆ ಫೋನ್ ನಿಮ್ಮ ಕೈಯಲ್ಲಿ ನಂಬರ್ ಇರಬೇಕಲ್ಲ, ನೀವು ತಕ್ಷಣ ಫೋನ್ ಆಂಬ್ಯುಲೆನ್ಸಲ್ಲಿ ರೆಡಿ ಇರ್ತದ. ನಿಮಗೆ ನಮ್ಮ ಹತ್ರ ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ಇದೆ, ಭಾಳ ಸಂಘ ಸಂಸ್ಥೆ ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ಇರ್ತದೆ. ಕೆಲವರು ಕಡಿಮೆಗೆ ಹೋಗೋಕ್ಕೆ ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಪಟ್ಟಿಯಲ್ಲಿ ರೆಡಿ ಇರಬೇಕು. ಆವಾಗ ನೀವು ಗಂದಲ ಪಡೋದು ವಿಚಾರ ಅಲ್ಲ. ಹೆಚ್ಚು ನಿಮ್ಗೆ ಹೋಮ್ ಗಾರ್ಡ್ನವ್ರು ಬೇಕು. ನಿಮ್ಗೆ ಯಾರು ಗೊತ್ತುಂಟ ಡಿಸ್ಟ್ರಿಕ್ಟ್ ಹೋಮ್ ಗಾರ್ಡ್ ಹೆಡ್ ಯಾರು ಅಂತೇಳಿ? ನೀವು ಅಧ್ಯಕ್ಷ ಜನಪ್ರತಿನಿಧಿಗಳಿಗೆ ಜಿಲ್ಲಾ ಮಟ್ಟದ ಹೋಮ್ ಗಾರ್ಡ್ ಮುಖ್ಯಸ್ಥರು ಯಾರು? ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ತಾಲೂಕು ಮಟ್ಟದ ಹೋಮ್ ಗಾರ್ಡ್ ಮುಖ್ಯಸ್ಥರು ಯಾರು? ಯಾರಿಗೂ ಗೊತ್ತಿಲ್ಲ. ಹೋಮ್ ಗಾರ್ಡ್ ಇರುವುದು ಯಾಕೆ? ಈ ಸಮಸ್ಯೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಸೊ ನೀವು ಸಡನ್ ಆಗಿ ಸಂಪರ್ಕಿಸದಿದ್ದರೆ ಫೈರ್ ಸರ್ವಿಸ್ ನಿಮ್ಗೆ ಎಲ್ಲ ಕೂಡ ಜಿಲ್ಲಾ ಮಟ್ಟ ಫೈರ್ ಯಾರಿದ್ದಾರೆ, ಏನಿದ್ದಾರೆ, ಇವರೆಲ್ಲ ಕೂಡ ಮಾಹಿತಿ ನಿಮ್ಮ ಕೈಲಿರುವಂಥ ವಿಚಾರ ಇವತ್ತು ಆಗಬೇಕಾಗಿದೆ. ಹೆಚ್ಚಿನ ಸಂಪರ್ಕ ಮಾಡಬೇಕು. ಯಾವಾಗ ಕೂಡ ನಾನಿಸ್ ಇರಲಿ ಅಥವಾ ತಹಶೀಲ್ದಾರ್ ಇರಲಿ,
ಇನ್ನೊಂದು ಅದಕ್ಕೆ ಸಿಕ್ಕೊಂದು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ನೋಡಲ್ ಆಫೀಸ್ ಏರಿಯಾ ನಾವು ಇವತ್ತು ಅಲ್ಲಿ ಫೋನ್ ನಂಬರ್ ಕೊಟ್ಟು ನಿಮ್ಗೆ ಇವತ್ತು ಮಾಡ್ತಾ ಇದ್ದೇವೆ. ಅದು ಇದೊಂದು ಟೀಮ್ ವರ್ಕ್ ಆಗಲಿ. ನೀವು ನಿಮ್ಮ ಗ್ರಾಮ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಹಸಿಕೊಂಡು ಇವತ್ತು ಮುಳುಗಡೆ, ಯಾಕೆ ಅಂತ ಹೇಳಿದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ರೀತಿ ಪರಿಸ್ಥಿತಿ ಬಂದಿದೆ. ನಮಗೆ ದೊಡ್ಡ ಡೇಂಜರ್ ಯಾವಾಗ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬಂದಕ್ಕಿಂತ ಡೇಂಜರ್ ಏನು, ಸಕಲೇಶ್ಪುರ, ಚಿಕ್ಕಮಗಳೂರು, ಮಡಿಕೇರಿ. ಇಲ್ಲಿ ಏನಾದ್ರು ಮಳೆ ನಿನ್ನೆ ಬಿದ್ದಂತ ಮಳೆ ಅಲ್ಲಿ ಏನಾದ್ರು ಬಿದ್ದಿದ್ರೆ ಇಡೀ ಮುಳುಗಡೆ ಇಲ್ಲಿ ನಿಮ್ಗೆ. ಯಾಕೆ ಅಲ್ಲಿಂದ ಬರುವಂತ ಎಲ್ಲಾ ನೀರು ಬಂದು ನೇತ್ರಾವತಿ, ಕುಮಾರಧಾರ ಬಂದು ಸೇರಿಕೊಂಡು ಬರುವುದು ಎಲ್ಲಿಗೆ, ಸಮುದ್ರಕ್ಕೆ. ಅದು ಹಿಂದೆ ಹೊರತ ಬಿದ್ದಾಗ ಬಂದು ಬರುವುದು ಎಲ್ಲಿಗೆ, ಎಲ್ಲ ನಮ್ಮ ಸುತ್ತಮುತ್ತಲಿನ ಮನೆಗಳಿಗೆ. ಸೊ ಅದೇನು ಯಾವಾಗ ಆಗ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನಮಗೇನು ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಬೋಟ್ಗಳು ಬೇಕು. ನಮ್ಮ ಸರ್ಕಾರದ ಯಾವ್ದು ಬೋಟ್ ಇದೆ, ಬೋಟ್ ಇಲ್ಲ. ಪಂಚಾಯತಲ್ಲಿ ಬೋಟ್ ಉಂಟಾ, ಬೋಟ್ ಇಲ್ಲ. ಆಗ ಯಾರು ಹಾಕಬೇಕು, ಈಗಲೇ ನೀವು ತಯಾರು ಮಾಡಿ ಇಟ್ಟುಕೊಂಡು. ಯಾಕೆ ಬೋಟ್ ನೋಡಿ ಸಡನ್ ಕೊಡುವುದಿಲ್ಲ, ನಾವು ಹಿಂದೆ ತಗೊಂಡೋಗಿ ಡ್ಯಾಮೇಜ್ ಮಾಡಿ ಕೊಟ್ಟು ಅವನಿಗೆ ರಿಪೇರಿಗೆ ದುಡ್ಡು ಕೂಡ ಮೀನುಗಾರ ಕೊಡುವ. ಯಾವ ಮೀನುಗಾರ ಮುಂದೆ ಬಂದು ನಮಗೆ ಯಾಕೆ ನಾವು ಡ್ಯಾಮೇಜ್ ಆಗ್ತದೆ ಹೆದರಿಕೆಯಿಂದ ಈಗಲೇ ಕರೆದು ಕೂತ್ಕೊಂಡು ಏನಾದರೂ ನಿಮ್ಮ ಕಾನೂನು ಇದ್ರೆ ಅವನಿಗೆ ರೆಮ್ಯುನರೇಷನ್ ಕೊಡುದಿದ್ರೆ ಇದರಲ್ಲಿ ಒಂದು ಟೀಮ್ ಸೆಟ್ ಮಾಡಿ ನಿಮ್ಮ ಸ್ಥಳ ಮುಖಾಂತರ ಹೋಗಿ ಅಲ್ಲಿ ಕೆಲಸ ಆಗ್ಲಿಕ್ಕೆ ನೀವು ಅವತ್ತು ತಯಾರಾಗಿ ಒಂದು ರೆಸ್ಕ್ಯೂ ಟೀಮ್ ನಿಮ್ಮ ಎಲ್ಲ ಗ್ರಾಮ ಮಟ್ಟದಲ್ಲಿ ಕೂಡ ತಯಾರಾಗಿ ಇರಬೇಕು. ಆ ರೆಸ್ಕ್ಯೂ ಟೀಮ್ ಒಬ್ಬರಿಬ್ಬರಿಗೆ ಕೋಆರ್ಡಿನೇಟರ್ ಮಿಷನ್ ಮಾಡಿಕೊಂಡು ಇರಬೇಕು. ಇದು ನಮ್ಮ ಕೆಲಸ, ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ. ಹೆಚ್ಚು ಕಮ್ಮಿ ಆದರೆ ಈಗಾಗಲೇ ಹೇಳಿದ್ದಾರೆ, ಸಂಪೂರ್ಣ ಮನೆ ಬಿದ್ದು ಇದಾದರೆ ಬಹುಶಃ ಇವತ್ತು 5 ಲಕ್ಷ ರೂಪಾಯಿ, ಭಾಗಶಃ ಆದರೆ 95,000 ರೂಪಾಯಿ. ಮಳೆಗೆ ಒಳಗೆ ನೀರು ಬಂದು ರೀತಿ ಮುಂಚೆ ಇರಲಿಲ್ಲ. ನಾನೇ ಬಹುಶಃ ನಮ್ಮ ಲಾಸ್ಟ್ ಟೈಮ್ ಹೌಸಿಂಗ್ ಮಿನಿಸ್ಟರ್ ಆಗಿದ್ದಾಗ ನಾನೇ ಅದನ್ನು ಮಾಡಿ. ಯಾಕೆ ಮಡಿಕೇರಿ ತುಂಬ ಜನರಿಗೆ ಅವರ ಬೆಡ್ ಹಾಳಾಗ್ತದೆ, ಅವರ ಡ್ರೆಸ್ ಹಾಳಾಗ್ತದೆ, ಅವರ ದಿನನಿತ್ಯದ ಆಹಾರ ವಸ್ತುಗಳು ಕಂಪ್ಲೀಟ್ ಹಾಳಾಗ ಇನ್ನೊಬ್ಬರ ಹತ್ರ ಹೋಗಿ ಬೇಡಲಿಕ್ಕೆ ಆಗುದೂ ಇಲ್ಲ ಆ ಸಂದರ್ಭಕ್ಕೆ. ಮತ್ತು ಯಾರಿಗೂ ಕೊಡು ಸಂಘ ಸಂಸ್ಥೆ ಇಂಥವ್ರಿಗೆ ಡ್ಯಾಮೇಜ್ ಆಗಿಂದ ಗೊತ್ತು ಕೂಡ ಇರುವುದಿಲ್ಲ. ಇದನ್ನಾಗಬಾರ್ದು ಅಂತೇಳಿ ತಕ್ಷಣ ಅವರಿಗೆ 3,000 10,000 ಲಾಸ್ಟ್ ಟೈಮ್ ಅದು ಜಾಸ್ತಿ ಮಾಡಿದ್ದು. 3,200 ಇತ್ತು. ನಾವಿದ್ದಾಗ ಅದನ್ನು 10,000 ರೂಪಾಯಿ ನಮ್ಮ ಸುಳ್ಯದ ಮತ್ತು ಮಡಿಕೇರಿ ಇನ್ಸಿಡೆಂಟ್ ಆಗೋದನ್ನು ಮಾಡಿದ್ದೆವು. ತಕ್ಷಣ ಅದನ್ನು ಮಾಹಿತಿ ಕೊಟ್ಟರೆ 24 ಗಂಟೆಯಲ್ಲಿ ಅವರಿಗೆ ಕೊಡ್ತಾರೆ. ನನಗೆ ಗೊತ್ತಿರೋ ಸಾಧ್ಯವಿದೆ ಅಂತೇಳಿ ಅದು ಜಿಲ್ಲಾ ತಹಶೀಲ್ದಾರ್ ಮತ್ತು ನಮ್ಮ ಚೀಫ್ ಆಫೀಸರ್ ಮತ್ತು PDOಗಳು ತಯಾರು ಮಾಡಬೇಕು. ಈಗ ನಿಮ್ಮಿಂದ ಬರೋ ಒಂದು ದಿವಸ ಹೋಗ್ತದೆ ಅಥವಾ ಒಂದು ಸ್ವಲ್ಪ ಡೀಟೇಲ್ಸ್ ತಕ್ಷಣ ಅಲ್ಲಿಗೆ ಕೊಡ್ಬೋದಾ, ಮತ್ತೆ ಪಂಚಾಯತ್ ನಾವು ತಗೊಳ್ಬೋದಾ? ನಮ್ಮ ಪ್ರಾಕೃತಿಕ NDRF ನಿಧಿಯಲ್ಲಿ ಅಥವಾ ಅವಕಾಶ ಇಲ್ಲ, ಬಿಟ್ಟು ತೊಂದರೆ ಇಲ್ಲ. ಮತ್ತೆ ಪ್ರತಿ ಪಂಚಾಯತ್ಗೂ ಕೂಡ ಸರ್ ಈಗ ಅನುದಾನದ ಅವಲಂಬನೆ ಮೇರೆಗೆ ಅವ್ರು ಸ್ವಲ್ಪ ಫಂಡ್ ಇಟ್ಟಿರ್ತಾರೆ ಸರ್, 2,000 ತನಕ ಅದನ್ನ ಅವ್ರೇನ್ ಮಾಡ್ತಾರೆ ಸರ್, ಕೊಡ್ತಾರೆ. ಸೊ ಅದು ಮತ್ತು ಇದು ಅವರಿಗೆ ಇಮಿಡಿಯೇಟ್ ಕೊಟ್ಟು ಸ್ವಲ್ಪ ಮಟ್ಟಿನ ಅವರಿಗೆ ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಒಂದು ದಿವಸಗಳ ನೀರು ಅದು ಹಿಂದೆ ಹೋಗ್ತದೆ. ಮತ್ತು ನಾವೆಲ್ಲ ಸೇರಿ ಅವರಿಗೆ ಸಹಕಾರ ವ್ಯವಸ್ಥೆ ಮಾಡುವಂಥ ವಿಚಾರ ಇವತ್ತು ಇರ್ತದೆ. ಇಲ್ಲಿ ನಮಗೆ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಈ ಸಲ ಇವಾಗ ಹೇಳಿದಾಗೆ ಗುಡ್ಡೆ ಜರಿಯುವುದು, ಕಾಂಪೌಂಡ್ ಬೀಳುವುದು, ಇದು ಮೇಜರ್. ಮತ್ತೆ ಪಾಪ ಏನಾಗಿದೆ, ಎಲ್ಲ ಬಡವರ ಮನೆಗಿರುವಂಥ ಸೈಡಲ್ಲಿ ಗುಡ್ಡ ಜರಿಯುವುದು ಮತ್ತೆ ಕಾಂಪೌಂಡ್ ಬೀಳುವುದು. ಅದು ಯಾಕೆಂದೇಳಿ ಕಟ್ಟುವಾಗಲೂ ಕೂಡ ನಾವು ಕೂಡ ಆಲೋಚನೆ ಮಾಡೋದಿಲ್ಲ. ನಾವು ಮೇಲೆ ಕಟ್ಟುವಾಗ ಕೆಳಗಲ್ಲಿ ಒಬ್ಬ ಬದುಕಿದ್ದಾನಂತೆ ನಮ್ಗೆ ಗೊತ್ತೇ ಇಲ್ಲ. ಅವನ ವಿಚಾರ ನಮ್ಮ ತಲೆಯಲ್ಲಿ, ನಾನು ಮನೆ ಕಟ್ಟಿ ನಾನು ಕೂತ್ಕೊಂಡು ನನ್ನ ಸಮಾಧಾನ ಹೋಗಿ 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 ನಾನು ಅಲ್ಲಿ ಒಬ್ಬ ಇದ್ದಾನಂತೆ ನಮ್ಮಲ್ಲಿ ಆಲೋಚನೆ ಮಾಡೋದಿಲ್ಲ. ಇನ್ನು ಕೆಳಗೆ ಕಟ್ಟುವವನು ಮೇಲೊಬ್ಬ ಇದ್ದಾನಂತೇಳಿ ಇವ್ರಿಗೆ ವಿಷಯ ಇಲ್ಲ. ಹೋಗಿ 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 ಅವನ ಕಂಪೌಂಡ್ ವಾಲ್ ತನಕ ಇವರು JCB ಆಗಿ ತೆಗೆದು ಈ ಮಳೆ ನೀರು ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ. ಜರ್ದ ಬಿದ್ದ ನಂತರ ನಮ್ಮ ಹತ್ರ ಕೇಳುದು, ನಾವೇನು ಮಾಡುದು? ಸರ್ಕಾರದ ನಿಯಮ ಇದೆ, ಖಾಸಗಿ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ ಕಂಪೌಂಡ್ ಕಟ್ಟೋದಕ್ಕೆ ಸರ್ಕಾರ ಪ್ರಾರಂಭ ಮಾಡಿದರೆ ಮತ್ತೆ ವರ್ಷ ಪೂರ್ತಿ ಕಂಪೌಂಡ್ ಕಟ್ಟುವ ಕೆಲಸ ನಮಗೆ ಆಗದ್ದು, ಬೇರೆ ಏನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಡವರಿಗೆ ಹೇಳಿದ್ರೆ ಪಾಪ ನಮ್ಗೆ ಅರ್ಥ ಆಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ಗುಡ್ಡ ಜರಿದ್ರೆ ಕನಿಷ್ಠ 1-2 ಲಕ್ಷ ಮಿನಿಮಮ್ ಬೇಕು. ಅವನ ಹತ್ರ ಅವನ ಮನೆ ಇರೋದೇ 50,000, 1 ಲಕ್ಷದ ಮನೆ. ಅವನು 2 ಲಕ್ಷದ ಎಲ್ಲಿ ಅವನು ಕಟ್ಟಲಿಕ್ಕೆ ಸಾಧ್ಯವಿದೆ? ಸೊ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಯಾಕೆ ನಾನು ಬೇಕಾದ್ರೆ ನಮಗೆ ಕೆಲವೊಂದು ಅನುದಾನ ನಾವು ಕೊಡಲಿಕ್ಕೆ ತಯಾರಿರ್ತೇವೆ ನಮ್ಮ ಅನುದಾನದಿಂದ, ಆದರೆ ನಮಗೆ ಸರ್ಕಾರ ನಿಯಮ ಇಲ್ಲ. ಈ ನಿಯಮಕ್ಕೆ ನಾವೇನಾದರೂ ರಿಲ್ಯಾಕ್ಸೇಷನ್ ಕೇಳುವಂಥ ಏನಾದರೂ ಒಂದು ಸಣ್ಣ ಮಟ್ಟ ಗೈಡ್ಲೈನ್ಸ್, ಒಂದು ಮಿನಿಮಮ್, ಜಾಸ್ತಿ ಬೇಡ, ಮಿನಿಮಮ್ ಇಷ್ಟು 1 ಲಕ್ಷ 2 ಲಕ್ಷ ಮ್ಯಾಕ್ಸಿಮಮ್, ಮತ್ತೆ ಅವರೇ ಮಾಡಿಕೊಳ್ಬೇಕು ಅಂತ ಏನಾದರೂ ನಾವೊಂದು DC ಹತ್ರ ಅಥವಾ ನಮ್ಮ ಕೈಲಿನ ನಾವು ಒಂದು ನಿರ್ಣಯ ಇವತ್ತು ಮಾಡಬೇಕಾಗ್ತದೆ. ಅದು ನಮ್ಮ ಇವತ್ತು ಇಚ್ಛೆ ಇರುವಂಥದ್ದು. ಇದು ಇವತ್ತು ಮೇಜರ್ ನಾವು ನೋಡುವಾಗ ಎಲ್ಲ ಕೂಡ ಪ್ರೈವೇಟ್ ಕಾಂಪೌಂಡ್ ವಾಲ್ ಬಿದ್ದಂತ ಇವತ್ತು ಪರಿಸ್ಥಿತಿ ಇದೆ. ಪಬ್ಲಿಕ್ ಪ್ಲೇಸ್ ಮತ್ತು ಪಬ್ಲಿಕ್ ರೋಡಲ್ಲಿ ಹೋಗುವಂಥ ಅದು ನಮಗೆ ನಮ್ಮ ರಸ್ತೆ ಬದಿಯ ಕಾಂಪೌಂಡ್ ಬಿದ್ದದಂತೇಳಿ ಅದಕ್ಕೆ ಪ್ರೊವಿಷನ್ ಇದೆ. ಅದಕ್ಕೆ ನಾಳೆ ಕೆಲಸ ಮಾಡಿದರೆ ಏನಾದರೂ
ಅನುದಾನ ಸಿಗ್ಬೋದು. ಇದು ನಮ್ಮ ಈ ಪ್ರಕೃತಿ ಸಂಬಂಧಪಟ್ಟಾಗ. ಮತ್ತು ನಮ್ಮ ಸಮಸ್ಯೆಯಿಂದಾಗಿರುವಂಥದ್ದಿದೆ. ನೀವು PWD ಮೊನ್ನೆಯಿಂದ ನಿಮಗೆ ಹೇಳ್ತಾ ಇದ್ದೇನೆ, ನಾನು ಇವತ್ತು ಎಲ್ಲ ರೋಡ್ ಸುತ್ತಾ ಇದ್ದೇನೆ, ಅಲ್ಲಿ ನೀರು ಎಷ್ಟು JCB ಉಂಟು, ಅಲ್ಲೇ JCB ಆಗ್ತಾ ಇದ್ದಾನೆ, ಎಲ್ಲಿ ನೀರು ನಿಲ್ಲುವುದಿಲ್ಲ, ಅಲ್ಲಿ ಹೀಗೆ ಮಾಡ್ತಾ ಇದ್ದಾನೆ, ಮೇಲೆ ಬರೋದು ಫುಲ್ಲು ನೀರು ನಿಂತು ಅವನು ಇಲ್ಲವೇ ಇಲ್ಲ. ಎಂತ ಇದಲ್ಲ ಈ ರೀತಿಯಿಂದ ನೋಡಿ. ನೀವು ಸುಮ್ಮನೆ ಇಲ್ಲ, ಅದು ಆಗುದಿಲ್ಲ. ಪ್ರಾಕ್ಟಿಕಲ್ ಆಗಿ ಬೆಳಿಗ್ಗೆ ಎದ್ದು ನೀವು ರಸ್ತೆಯಲ್ಲಿ ಇರಬೇಕು, ಆಫೀಸ್ ಬಿಟ್ಟು ಮಾರ್ಗಕ್ಕೆ ಬರಬೇಕು. ಇನ್ನು 1 ವಾರ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಆಗಲಿಕ್ಕೆ ಇಲ್ಲ. ಎಲ್ಲ ಅಧಿಕಾರಿಗಳು ಆಫೀಸ್ ಬಿಟ್ಟು ದಯವಿಟ್ಟು ಹೊರಗೆ ಬನ್ನಿ, ಮಾರ್ಗಕ್ಕೆ ಬನ್ನಿ, ಆವಾಗ ನಿಮಗೆ ಪರಿಸ್ಥಿತಿ ಗೊತ್ತಾಗ. ನಾನು ಬಂದದ್ದು ಬೆಳಿಗ್ಗೆ 4 ಗಂಟೆ ಫ್ಲೈಟಲ್ಲಿ, 6 ಗಂಟೆಗೆ ಇಲ್ಲಿ ಮುಟ್ಟಿದ್ದೇನೆ. ನಾನು ಮನೇಲಿ ಕೂತ್ಕೊಳ್ಳಿಲ್ಲ, ಇಡೀ ನಾನು ಕ್ಷೇತ್ರ ಉದ್ದಗಳ ರಸ್ತೆಯಲ್ಲಿ ಎಲ್ಲ ಹೋಗಿ ನೋಡಿ ಬಂದುವಂಥ ಪರಿಸ್ಥಿತಿ ಇದೆ. ನನಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತದೆ. ಅಲ್ಲಿ ನಿಮ್ಮದು ರಸ್ತೆ ಇದಕ್ಕೆ ಇದನ್ನು ನೀವು ಭಾಳ ಸೂಕ್ಷ್ಮವಾಗಿ ನೋಡಿಕೊಂಡು, ನಮ್ಗೆ ಎಲ್ಲಿ ಕೂಡ ನಾಳೆ ರಸ್ತೆ ನೀರು ನಿಲ್ಲಬಾರ್ದು, ಮತ್ತೆ ನಾಳೆ ರಸ್ತೆ ಹಾಳಾಗಬಾರ್ದು. ನಾನು ಗ್ರಾಮ ಪಂಚಾಯತ್ ಕೇಳ್ತಾ ಇದ್ದೇನೆ ನಿಮಗೆ, ಅಧ್ಯಕ್ಷರಿಗೆ, ಸದಸ್ಯರಿಗೆ, ದಯವಿಟ್ಟು ನೋಡಿ, ಇಷ್ಟು ಚೆನ್ನಾಗಿ ನಾವು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ನಿಮ್ಮ ಗ್ರಾಮ ಮಟ್ಟಕ್ಕೆ ರಸ್ತೆ ಮಾಡ್ತೇವೆ. ನಿಮ್ಮ ಗ್ರಾಮದಲ್ಲಿ ಒಂದೊಂದು ಗ್ರಾಮದಲ್ಲಿ ಜಾಸ್ತಿ ಅಂದರೆ 2-3 ಕಡೆ ರಸ್ತೆ ಅಲ್ಲಿ ನೀರು ನಿಂತಿದೆ. ಗ್ರಾಮೀಣ ಮಟ್ಟ ಯಾಕೆ ನಿಂತಿದೆ? ಅಲ್ಲಿ ನೀವು ಹುಲ್ಲು ತೆಗೆಯೋದು ಬಾಕಿ ಆಗಿದೆ, ಅಥವಾ ನಿಮಗೆ ಸೈಡಲ್ಲಿ ಡ್ರೈನ್ ಇಲ್ಲ. ನೀವು ಹಾಗೆ ಅದನ್ನು ಬಿಟ್ಟರೆ PWD ಊರಿಡಿ ಮಾಡಿಕೊಂಡು ಬರುವಾಗ ಅಲ್ಲಿ ಮತ್ತೆ ಹೊಂಡ ಬಿದ್ದರೆ ಮತ್ತೆ ನಿಮಗೆ ರಿಪೇರಿ ಮಾಡಲಿಕ್ಕೆ ಜನ ಇಲ್ಲ ಅಲ್ವಾ? ಒಂದು ಹಾರ ತೆಕ್ಕೊಂಡೋಗಿ ಮಾರ, ಅದಕ್ಕೆ ಕೂಡ ನಿಮಗೆ ಜನ ಬರಬೇಕಾ? ನೀವೊಂದು ಟೀಮ್ ಮಾಡಿ ಒಂದು ರೌಂಡ್ ಹೊಡೀರಿ ಇಡೀ ನಿಮ್ಮ ಗ್ರಾಮದ ಎಲ್ಲ ರಸ್ತೆಗಳನ್ನು. ನಿಮ್ಮ ಕೈಯಲ್ಲಿ 2-3 ಹಾರೆಗಳು ಮತ್ತೆಲ್ಲ ಇರಲಿ, ಒಂದು ಶ್ರಮದಾನದ ಥರ ರೀತಿಯಲ್ಲಿ ಅದನ್ನೊಂದು ಬಿಡಿಸಿಕೊಡಿ. ಆಗ ನೆರೆಕರ ಯುವಕರು ನೋಡಿದಾಗ ಅವರು ಕೂಡ ನಿಮ್ಮ ಜೊತೆ ಬಂದು ಸೇರ್ತಾರೆ, ಅವರಿಗೆ ಕೂಡ ಒಂದು ಸಾಮಾಜಿಕವಾದ ಚಿಂತನೆ ಬರ್ತದೆ. ಅದನ್ನು ನೀವು ಒಂದು ರೌಂಡ್ ನಿಮ್ಮ ಎಲ್ಲ ಗ್ರಾಮಕ್ಕೆ ನಾಳೆ ಬೆಳಿಗ್ಗೆಯಿಂದ ನಿಮ್ಮೊಂದು ಕಾರಲ್ಲಿ ಅಥವಾ ನಿಮ್ಮ ವೆಹಿಕಲ್ ಇದೆ ವೆಹಿಕಲಲ್ಲಿ ಅಥವಾ ಹೆಗಲಲ್ಲಿ ಈ ಹಾರ ಇಟ್ಟುಕೊಂಡು ಒಂದು ರೌಂಡ್ ಹೋಗಿ ಅಲ್ಲಿ ನೀವು ಬಿಡಿಸಿಕೊಂಡ ಕೆಲಸ ಅದು ಆ ಸಣ್ಣದ ಕೂಡ ಬಂದು JCB ಬಂದು ತರಬೇಕಂತ ಹೇಳಿದರೆ ಆಗೋದಿಲ್ಲ. ನಾನು ಮತ್ತೆ ಕೆಲವು ಪಂಚಾಯತ್, ನಾನು ಅದು ನಗರ ಕೋಟೆಕಾರ್ ಮತ್ತು 1-2 ಪಂಚಾಯತನ್ನು ನೋಡಿದ್ದೆ. ಪಾಪ 4 ಜನ, ಅದು 10 ಕಿಲೋಮೀಟರ್ ಅಷ್ಟೇ. ಇವರು ಪಾಪ 4 ಜನ ಈ ತೋಡಿನ ಹುಲ್ಲನ್ನು ತೆಗಿದ್ದು ಎಂತ ತೆಗಿಬೋದು ಇದರಿಂದ? ಈಗ ಬರೆಯಲ್ಲಿ ಬಿಲ್ಲು ಮಾಡಲಿಕ್ಕೆ ಇವ್ರು ಕೆಲಸ ಮಾಡಬೇಕು ಹೊರತು ಇವ್ರಿಗೆ 10 ಫೀಟ್ ಕೂಡ 10 ಮೀಟರ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸಣ್ಣದು JCB ಹಾಕಿದ್ರೆ, ಸಣ್ಣ JCB ಸಿಗ್ತದೆ, ಅದನ್ನು ಹಾಕಿದ್ರೆ ನಿಮ್ಗೆ ಬೇಗ ಮುಗಿಸ್ಬೋದಲ್ಲ. ಇದರಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಿಲ್ಲ. ಆದ ಕಾರಣ ನೀವೊಂದು ಕೂತ್ಕೊಂಡು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಿಯೂ ಕೂಡ ನೀರು ನಿಲ್ಲದ ಒಂದು ಮ್ಯಾನೇಜ್ ಮಾಡಬೇಕಾದಾಗ, ನೀರು ನಿಲ್ಲದಂಥ ಪರಿಸ್ಥಿತಿಯನ್ನು ವಿಶೇಷ ಮನೋಭಾವನೆಯಲ್ಲಿ ಹಮ್ಮಿಕೊಳ್ಬೇಕು. ನೀವೊಂದು ಟೀಮ್ ಆಗಿ ಒಂದು ರೌಂಡ್ ಹೋಗಿ ನಿಂತು, ಅದು ಹುಡುಗರ ಮಹಿಳೆ ಏನಂತಿಲ್ಲ, ನೀವು ಕ್ಲೀನ್ ಮಾಡಲಿಕ್ಕೆ ವಹಿಸ್ಕೊಳ್ಳಿ, ಅಧಿಕಾರಿ ಅದಕ್ಕೆ ಸಹಕಾರಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಮೆಸ್ಕಾಮ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಎಷ್ಟು ವೆಹಿಕಲ್ ಇದೆ? ಈಗ 3. ಎಲ್ಲಿ ಈ ಕ್ಷೇತ್ರಕ್ಕೆ 3? ಈಗ ನೀವು ಈ ಪ್ರಕೃತಿ ಸಂದರ್ಭದಲ್ಲಿ ನೀವು ಅಡಿಷನಲ್ ಕೇಳಬೇಕೀಗ. ಹೌದು ಸರ್, ಈಗ 2 ನಾವು ಎಕ್ಸ್ಟ್ರಾ ಹಾಕೊಂಡಿದ್ದೇವೆ ಸರ್. ಈಗ ಒಟ್ಟು 5 ಇದೆ ಅಲ್ಲ, 3 ಇದೆ ಸರ್ ಒಟ್ಟು. ಮೊದಲು ಒಂದು ನಿಮ್ಮ ಉಳ್ಳಾಳದಲ್ಲಿ, ಒಂದು ಕೊಣಾಜೆಯಲ್ಲಿ, ಮತ್ತೆ ಕೋಟೆಕಾರ್. ಇದಕ್ಕೆ ಮ್ಯಾನ್ ಪವರ್ ಎಲ್ಲಿಂದ? ಮ್ಯಾನ್ ಪವರ್ ಅಲ್ಲಿಯ ಸೆಕ್ಷನ್ ಆಫೀಸಿಂದಾನೇ ಜನನ್ನ ಡಿಪೆಂಡ್. ಆಯ್ತು, ಒಂದು ಕಡೆ ಏನಾದ್ರು ಡ್ಯಾಮೇಜ್ ಆದರೆ ಎಷ್ಟೊತ್ತಲ್ಲಿ ಬರುತ್ತೆ ನಿಮ್ಮ ಗಾಡಿ? ಈಗ ಅವರು ಫ್ರೀ ಇದ್ರೆ ಅರ್ಧ ಗಂಟೆಯಲ್ಲಿ ಸ್ಪಾಟ್ ಅಲ್ಲಿ ಇರ್ತಾರೆ ಸರ್. ಓಕೆ. ಈಗ ಕೊಣಾಜೆಗೆ ಯಾವುದೆಲ್ಲ ವ್ಯಾಪ್ತಿ ಬರ್ತದೆ, ಯಾವುದೆಲ್ಲ ಗ್ರಾಮ ಬರ್ತದೆ, ಕೋಟೆಗೆ ಯಾವುದೆಲ್ಲ ಗ್ರಾಮ ಬರ್ತದೆ, ಒಂದು ದಯವಿಟ್ಟು ಹೇಳಿ, ಮತ್ತೆ ಫೋನ್ ನಂಬರ್ ಕೊಡಿ. ಎಲ್ಲರ ಕೈಯಲ್ಲಿ ಕೂಡ ಅವರ ಫೋನ್ ನಂಬರ್ ನಿಮ್ಮ ಹತ್ರ ಇರಬೇಕು, ಎಮರ್ಜೆನ್ಸಿ ಇದರದು. ಮತ್ತೆ 3 ಕಡೆ ಕೂಡ 24 hours ಚಾಲನೆಯ ಅಲ್ಲ, ಅದು ನೈಟ್ ಟೈಮಲ್ಲಿ ಇದೆ ಸರ್. 2 ಕೊಣಾಜೆ ಮತ್ತೆ ನಮ್ಮ ಇದ್ರದ್ದು ಕಂಪ್ಲೇಂಟ್ ಅಟೆಂಡ್ಗೆ. ನಮ್ಮ ರೆಗ್ಯುಲರ್ ಡ್ಯೂಟಿದ್ದು ಸ್ಟಾಫ್ ಇದ್ದೇ ಇರ್ತಾರೆ ಡೇ ಟೈಮಲ್ಲಿ, ಅದೇನು ಪ್ರಾಬ್ಲಮ್ ಆಗುದಿಲ್ಲ. ನೈಟ್ಗೆ ಕಾಲ್ ಎಲ್ಲಿ ನಿಮ್ದು? ನೈಟ್ ಸಮಸ್ಯೆ ಅದರ ಕಾಲ್ ಎಲ್ಲಿ? ಅದೇ ಕಂಪ್ಲೇಂಟ್ ಆದಾಗ ಸಹಾಯವಾಣಿ ಇದೆ ಸರ್, 1912. ಇನ್ನೊಂದು ನಮ್ಮ ಈಗ ಲಾಸ್ಟ್ ಟೈಮ್ ಹೇಳಿದ 2 ಲ್ಯಾಂಡ್ ಲೈನ್ ಅನ್ನ ರಿಸರ್ವ್ ಮಾಡಿದ್ವಿ ಸರ್ ಈಗ ಉಳ್ಳಾಲ. ಅದರಲ್ಲಿ 2466 233 ಮತ್ತೆ 2466 133 ನಂಬರ್ ಕೊಡಿ, ಕೇಳಿಕೊಂಡು ನಂಬರ್ ತಕೊಳ್ಳಿ. ಸೊ ಮೆಸ್ಕಾಮ್ ನೊಂದು ಕ್ಲಿಯರ್ ಮಾಡಿ. ಫೈರ್ ನಮ್ಮ ಫೈರ್ ಸರ್ವಿಸ್ ಕೂಡ ಹಾಗೆ. ಮತ್ತೆ ತಹಶೀಲ್ದಾರ್ ಎಲ್ಲ ಇಂಪಾರ್ಟೆಂಟ್ ಮೆಂಬರ್ಸ್, ನೋಟಲ್ ಮೆಂಬರ್ಸ್ ಎಲ್ಲ ಕೂಡ ಎಲ್ಲ ಪಂಚಾಯತ್ಗೆ ತಹಶೀಲ್ದಾರ್ ಆಫೀಸಿಂದ ಇಮೇಲ್ ಅಲ್ಲಿ ಬರ್ತದೆ. ಅದನ್ನು ನೋಟ್ ಮಾಡಿ ನಿಮ್ಮ ಗ್ರಾಮ ಮಟ್ಟಕ್ಕೆ ಅದನ್ನು ಮಾಹಿತಿ ಕೊಡಿ. ಇವತ್ತಂತ ಹೆಸರು ಹಾಕಿಕೊಂಡು ಅಲ್ಲಿ ಒಂದು ರ್ಯಾಲಿ. ಈಗ ನಿಮಗೆ ಬಹಳ ಸೂಕ್ಷ್ಮ ಈ ಸಹ ಅವಸ್ಥೆ ಬಂದದ? ಇಲ್ಲ ಸರ್, ಇಲ್ಲ ಇದೀನಿ.
ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು. ಎಲ್ಲೆಲ್ಲ ಸೂಕ್ಷ್ಮ ಪ್ರದೇಶ ಉಳ್ಳಾಲದಲ್ಲಿ? ಸರ್ ಉಳ್ಳಾಲದಲ್ಲಿ ನಮಗೀಗ ಲಾಸ್ಟ್ ಟೈಮ್ ನಾವು ಇಲ್ಲಿ ಮೊಗವೀರಪಟ್ಟಣ ಮತ್ತು ಉಳ್ಳಾಲ ನಮ್ಮ ಬೀಚ್ ಬೆಲ್ಟಿಗೆಲ್ಲ ಪುರಸಭೆಗೆ ಒಂದು ಟೀಮ್ ಕಳಿಸಿದ್ವಿ ಸರ್. ಅಂದರೆ ಹೆವಿ ನಮಗೆ ವಾರ್ನಿಂಗ್ ಇದ್ದಾಗ ಮತ್ತು ತೌಕ್ತೆ ಚಂಡಮಾರುತ 2 ಸಲ ಬಂದಾಗಲೂ ನಾವು ಒಂದೊಂದು ಟ್ರಕ್ ಮತ್ತು ವೆಹಿಕಲ್ ಕಳಿಸಿದ್ವಿ. ಸೊ ಈಗ ವಾರ್ನಿಂಗ್ ಇದೆ, ಸ್ವಲ್ಪ ಅಲರ್ಟ್ನೆಸ್ ಇದೆ. ನೀರು ಬಂದ ಮೇಲೆ ಕರೆಯೋದಕ್ಕಿಂತ ಅಡ್ವಾನ್ಸ್ ಆಗಿ ನಮಗೆ ತಹಶೀಲ್ದಾರ್ ಹತ್ರ ನಾನು ನಂಬರ್ ಕೊಡ್ತೀನಿ ಸರ್. ನಮ್ಮದು 3 SDRF ಟೀಮ್ ಕೂಡ ಇದೆ ಸರ್ ಈಗ ನಮ್ಮ ಜೊತೆಗೆ. ಸೊ ಈಗ ಒಂದು ನಿಮಗೆ ಸೂಕ್ಷ್ಮ ಪ್ರದೇಶ ಕಲ್ಲಾಪು ಜಂಕ್ಷನ್, ಹಾಂ ಸರ್. ಹೌದಾ? ಇನ್ನೊಂದು ನಿಮಗೆ ರಾಣಿಪುರ ಉಳ್ಯ, ಹೌದಾ? ಇನ್ನೊಂದು ನಿಮಗೆ ಉಳ್ಳಾಲ ಕೋಟೆಪುರ, ಅದು ಸಮುದ್ರ ಬದಿ ಬರುವಂಥದ್ದು. ಅದು ನಿಮ್ಮ ಗಾಳಿ ತುಫಾನು ಮತ್ತು ಕೇರಳದಲ್ಲಿ ಬಂದು ಇಲ್ಲಿ ಅದು ಡೇಂಜರ್. ನಮಗೆ ಇಲ್ಲಿ ಮಳೆಗಾಲದಲ್ಲಿ ಅದಕ್ಕಿಂತ ಇದು ಇಲ್ಲಿ ಪ್ರಾಬ್ಲಮ್ ಯಾವುದು ಈ ಸೈಡ್. ಸೊ ಆದ ಕಾರಣ ನಾವು ಹೇಳುವಂಥದ್ದು ನಿಮ್ಮ ಒಂದು 2 ವೆಹಿಕಲನ್ನು ಒಂದು ತೊಕ್ಕೋಡು ಜಂಕ್ಷನ್ನಲ್ಲಿ ಒಂದು ನಮ್ಮ ಉಳ್ಳಾಲ ನಗರಸಭೆ ಅಲ್ಲಿ ಇಟ್ಕೊಂಡು ಬಿಡಿ. ಬೆಳಿಗ್ಗೆ ಬಂದು ಅಲ್ಲಿ ಇರಲಿ, ಸರಿ, ಒಂದು 1 ವೀಕ್ ತನಕ. ಮತ್ತೆ ಸ್ವಲ್ಪ ಡೌನ್ ಆದ್ರೆ ಮತ್ತೆ ಚಿಂತೆ ಇಲ್ಲ. ಅಲ್ಲಿಂದ ಇಲ್ಲಿ ನಿಲ್ಲಿಸುವಂಥ ಕೆಲಸ ನೀವು 2 ವೆಹಿಕಲ್ ನಿಲ್ಲಿಸುವಂಥ ಕೆಲಸ ಇವತ್ತು ಮಾಡಬೇಕು. ಸೊ ಇಟ್ ವಿಲ್ ಬಿ ಈಸಿ. ಈ ಕಡೆ ಅಥವಾ ಈ ದೇಲಘಾಟಲ್ಲಿ ನಿಂತು ಸಾಕು, ಈಸಿ ಮ್ಯಾನೇಜ್ ಮಾಡ್ಬೋದು. ಆ ಕಡೆ ಈ ಕಡೆ ಅಲ್ಲಿ ತನಕ ಕೂಡ ಇವತ್ತು ಬರ್ತದೆ, ಸಜ್ಪ ತನಕ ಕೂಡ ಇವತ್ತು ಬರ್ತದೆ. ಸೊ ಅದು ನೀವು ಈಗ ಫುಲ್ ಸ್ಟ್ರೆಚ್ ಆಗಿ ನಿಮ್ಮಲ್ಲಿಂದ ಇರುವಂಥ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ ಇದರಲ್ಲಿ. ಸರಿ, ಬೇರೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಸರ್. ಏನೇ ನೆಸೆಸಿಟಿಗೆ ಹೇಳಿ 112ಗೆ ನೇರ ಕಾಲ್ ಮಾಡ್ಬೋದು. 112 ಕಾಲ್ ಮಾಡಿದ್ರೆ ನಮಗೆ ಅವರು ಫೈರ್ ರಿಲೇಟೆಡ್ ಏನೇ ರಿಕ್ವೈರ್ಮೆಂಟ್ ಇದ್ರು ಫೋನ್ ಮಾಡ್ತಾರೆ ಸರ್. 112 ಎಮರ್ಜೆನ್ಸಿ ನಂಬರ್. ಇನ್ನೊಂದು 2423333 ನಮ್ಮ ನಂಬರ್ ಕಂಟ್ರೋಲ್ ರೂಮ್. ಮತ್ತೆ ಅದು ಎಂಟರ್ ಡಿಪಾರ್ಟ್ಮೆಂಟ್ ಅಲ್ಲ, ಇಟ್ ಮೇ ಬಿ ಸಮ್ ಇಂಡಿವಿಜುವಲ್ ಪ್ರಾಬ್ಲಮ್. ಆದ್ರೆ ಅವ್ರು ಹೇಳ್ತಾರೆ ಗ್ರಾಮೀಣ ಮಟ್ಟ ಯಾರು ಫೋನ್ ಮಾಡಿ ಸ್ವಲ್ಪ ಇಂಜರ್ ಅಲ್ಲಿ ಬಂದು ಮತ್ತೆ ಚಾರ್ಜ್ ಕೇಳ್ತಾರಂತೆ. ಇಲ್ಲ ಸರ್, ಅದು ಹೊಸ ಸ್ಕೀಮ್ ಉಂಟಾ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್, ಖಂಡಿತ ಇಲ್ಲ ಸರ್. ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನನ್ನ ನಂಬರ್ ಕೊಡ್ತೀನಿ. ಅಲ್ಲ ನೀವು ನಾಟ್ ಯು. ಹಾಂ ಸರ್, ಆ ಥರ ಇದ್ರೆ ಈಗ 100 ಜನ ಇದ್ದಾರೆ ಎಲ್ಲ ಸರಿದಂತ ಹೇಳಲಿಕ್ಕೆ ಇಲ್ಲ ಸರ್, ಖಂಡಿತ ಆಗುದಿಲ್ಲ. ಇದ್ದವ್ರು ಕೊಡ್ತಾನೆ, ಇಂಥ ಪಾಪದ ಇಲ್ಲದ್ರು ಇಲ್ಲಿಂದ ಕೊಡು. ಖಂಡಿತ ಇಲ್ಲ, ಆ ಥರ ಇದ್ರೆ ನಮಗೆ ಹೆಲ್ತ್ ಇಂದ ಯಾರು ಬಂದಿದ್ದಾರೆ? ಹೆಲ್ತ್ ನನ್ನ ನಂಬರ್ 9740 96665. RDPR ಯಾರು ಬಂದಿದ್ದಾರೆ? RDPR ಯಾಕಂದ್ರೆ ಇಂಜಿನಿಯರ್ಸ್ ಇಮಿಡಿಯೇಟ್ 2 days ಅಲ್ಲಿ ಬಂದು ಹೋಗುವಾಗ ಒಂದು ಸಂದೇಶ ಕೊಡಬೇಕು. ಗ್ರಾಮ ಪಂಚಾಯತ್ನ ಇವತ್ತು ಕೆಲವು PDO ಅಧಿಕಾರಿಗಳು ಬಂದಿದ್ದೀರಿ ಹೇಳಿದ್ದಾರೆ. ಈಗ ಅವನು ಇಂಜಿನಿಯರ್ ವಿದಿನ್ 24 hours ಅಲ್ಲಿಗೆ ಬರಬೇಕು, ಒಂದು ನೋಡಿ ಹೋಗ್ಲಿಕ್ಕೆ. ಬರದಿದ್ರೆ ಮಾಹಿತಿ ಕೊಡಬೇಕು. 24 ಗಂಟೆ ಆಗುವಾಗ ಏನಾದರೂ ಬರದಿದ್ರೆ ಇಮ್ಮಿಡಿಯೇಟ್ ನಂಬರ್ ನಿಮ್ಮಲ್ಲಿ ಎಷ್ಟು ಪಟ್ಟಿ ಎಷ್ಟು ಬರಲಿ ಅಂತೇಳಿ ಅವ್ರು ಕಳಿಸುವಂಥ ಕೆಲಸ ನಾವು ಅಲ್ಲಿಗೆ ಮಾಡ್ತೀವಿ. ಅದನ್ನು ನೀವು ಒಂದು ಕೋಆರ್ಡಿನೇಟ್ ಮಾಡೋದು ಕೆಲಸ ಇವತ್ತು. RDPR ಇಂಜಿನಿಯರ್ RDPR ಇಂಜಿನಿಯರ್ ZP ಅಲ್ಲಿ ಅಲ್ಲ ಇದ್ದಾರೆ, ಈಗ ಇದ್ದಾರೆ, ಇಸ್ ದೇರ್ ಅಲ್ಲ, ಅವ್ರಿಗೆ ಇದ್ದವ್ರು ಪ್ರಮೋಷನ್ ಆಗಿದ್ದಾರೆ, ಅವ್ರ ಜಾಗ ಯಾರಾದ್ರು ಬಂದಿದ್ದಾರೆ ಅಂತೇಳಿ. ಬೇರೆ ಯಾವ ಡಿಪಾರ್ಟ್ಮೆಂಟ್ ನಮಗೆ ಒಂದು ಹೆಲ್ತ್ ಅವ್ರು ಬರಲಿಲ್ಲ. ಹೋಮ್ ಗಾರ್ಡ್ಸ್ ಹೇಳಿ ಎಷ್ಟು ಜನ ಇದ್ದಾರೆ ಇಲ್ಲಿ? ನಮ್ದಲ್ಲಿ ಬೀಚಲ್ಲಿ ಇದ್ದಾರೆ, ಸೋಮೇಶ್ವರ ಮತ್ತು ಉಳ್ಳಾಲ ಬೀಚಲ್ಲಿ ರೆಗ್ಯುಲರ್ ಈಗ ಡ್ಯೂಟಿಗೆ ಹಾಕಿದ್ದೀವಿ 3 ತಿಂಗಳು. ಮತ್ತೆ ನಮ್ಮ ಹತ್ರ ಒಂದು ಇನ್ಫ್ಲೇಟಬಲ್ ಮತ್ತು ಒಂದು OBM ಇಲ್ಲಿ ಮಂಗಳೂರಲ್ಲಿ ಇದೆ, ನಮ್ಮ ಆಫೀಸಲ್ಲಿ ಮೇರೆಯಲ್ಲಿ. ಏನದು? ಇನ್ಫ್ಲೇಟಬಲ್ ಬೋಟ್ ಮತ್ತು OBM ಬೋಟ್ OBM ಮುಲ್ಕಿಯಲ್ಲಿದೆ ಮತ್ತು ಮಂಗಳೂರಲ್ಲಿದೆ ಸರ್. ಈ ಭಾಗದಲ್ಲಿ ಕಲ್ಲಾಪು ಇಲ್ಲಲ್ಲಿ ಬಂದರೆ ನಾನು ನಂಬರ್ ಕೊಡ್ತೇನೆ ಸರ್, ಡಿಸ್ಟ್ರಿಕ್ಟ್ ಕಮಾಂಡ್ ಮತ್ತು ಡೆಪ್ಟಿ ಕಮಾಂಡ್ ನಂಬರ್ ಕೊಡ್ತೇನೆ ಸರ್. ನಾವು ಬಂದು ಇಲ್ಲಿ ಅಟೆಂಡ್ ಮಾಡ್ತೇವೆ ಸರ್. ಹೋಮ್ ಗಾರ್ಡ್ಸ್ಗಳು SDRF ಅಲ್ಲಿ ಕೂಡ ಇದ್ದಾರೆ ಸರ್, ನಮ್ಮಲ್ಲಿ ಕೂಡ ಒಂದು ತಂಡ ಇದೆ ಸರ್. ಕಾಲ್ ಮಾಡಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಬರ್ತೇವೆ ಸರ್. 3 ತಿಂಗಳು ನಾವು ರೆಡಿ ಆಗಿದ್ದೇವೆ. ಉಳ್ಳಾಲಕ್ಕೆ ನೀವು ಎಷ್ಟು ಜನ ಇದ್ದೀರಿ ಹೋಮ್ ಗಾರ್ಡ್ಸ್? ಉಳ್ಳಾಲದಲ್ಲಿ ಸರ್ ಈಗ ಒಂದೊಂದು ಬೀಚಿಗೆ 2 ಕೊಟ್ಟಿವಿ ಸರ್. ಮೊಗವೀರಪಟ್ಟಣದಲ್ಲಿ 2 ಜನ ಇದ್ದಾರೆ, ಉಳ್ಳಾಲದಲ್ಲಿ 2 ಇದ್ದಾರೆ, ಸೋಮೇಶ್ವರ ಇದ್ದಾರೆ. ಹೌದು ಸರ್, ಶಿಫ್ಟ್ ವೈಸ್ ಹಾಕಿದೆ. ಬೆಳಿಗ್ಗೆ 7ರಿಂದ 7 ಹಾಕಿದ್ದೇವೆ ಸರ್. ಡಿಸ್ಟ್ರಿಕ್ಟ್ ಕಮಾಂಡ್ ನಂಬರ್ ಏನಾದ್ರು ಎಲ್ಲರಿಗೆ ಬೇಕಿದ್ದ ಕೊಡ್ತಾನೆ ಸರ್. ಈಗ ನಿಮ್ದು ಕೊಡಿ ಫಸ್ಟಿಗೆ. ನನ್ನ ಹೆಸರು ರಮೇಶ್ ಸರ್, ಡೆಪ್ಟಿ ಕಮಾಂಡೆಂಟ್. 9481 960 235. ಆಮೇಲೆ ಡಿಸ್ಟ್ರಿಕ್ಟ್ ಕಮಾಂಡೆಂಟ್ ಡಾಕ್ಟರ್ ಮುರಳೀಮೋಹನ್ ಚೂಂತಾರ್ ಅಂತೇಳಿ, ಅವ್ರದ್ದು ನಂಬರ್ 98451 35787. ನನ್ನದು ರಮೇಶ್ ಅಂತೇಳಿ, ಡೆಪ್ಟಿ ಕಮಾಂಡೆಂಟ್ 9481 960 235. ಹೆಲ್ತ್ ಡಿಪಾರ್ಟ್ಮೆಂಟ್ ನಾವು ಹೇಳಿಲ್ಲಲ್ಲ ಹೆಲ್ತ್ಗೆ. ಹೆಲ್ತ್ ನೀವು ಗ್ರಾಮ ಪಂಚಾಯತ್ನವರು ನಿಮ್ಮ PSC ಸೆಂಟರ್ ಹತ್ರ ಕೂಡ ಒಂದು ಮಾತಾಡಿಕೊಳ್ಳಿ, ಹೆಲ್ತ್ ಅವ್ರ ಹತ್ರ ಅದಕ್ಕೆ ಸಂಬಂಧಪಟ್ಟಾಗೆ ವಿಚಾರಕ್ಕೆ ಒಂದು ಕೋಆರ್ಡಿನೇಷನ್ ಒಂದು ಇಟ್ಕೊಳ್ಬೇಕು. ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹೆಲ್ತ್, ಪೊಲೀಸ್, PWD, ರೆವೆನ್ಯೂ, RDPR ಮತ್ತು ನಿಮ್ಮ ಫೈರ್, ಇದು ಮೇನ್ ಡಿಸಾಸ್ಟರ್ ಟೈಮಲ್ಲಿ ಮೇನ್ ಒಂದು ಡಿಸಾಸ್ಟರ್ ಟೀಮ್ ಅಂತೇಳಿ ಇಮಿಡಿಯೇಟ್ ಗ್ರಾಮ ಪಂಚಾಯತಿಯಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಮಾಡಿ, ಅದು ಬೆಟ್ರು.
ಒಂದು ಸಿಸ್ಟಮೆಟಿಕ್ ಆಗಿ ಇದಕ್ಕೆ ನೀವು ಎಲ್ಲ ಗ್ರಾಮದಲ್ಲಿ ಏನಾದ್ರು ಮಾಡಿದರೆ ನಿಮಗೆ ಈಗ ಅಂತ ಅಲ್ಲ, ಒಂದು ಟೈಮಲ್ಲಿ ಮುಂದೆ ಒಳ್ಳೆ ಟ್ರೈನಿಂಗ್ ಕೂಡ ಕೊಡ್ಬೋದು, ಬೇರೆಯವ್ರನ್ನ ಕರೆಸಿಕೊಂಡು ಯಾವ ರೀತಿ ನಮಗೆ ಯಾರು ಸಂದರ್ಭದಲ್ಲಿ ಹೇಗೆ ಅಂತೇಳಿ ಆ ಟೀಮ್ ಒಂದು ಪರ್ಮನೆಂಟ್ ಟೀಮ್ ಆಗಿ ಕೂಡ ಇವತ್ತು ಈಗ ನಮ್ಮ ಗ್ರಾಮ ಮಟ್ಟದ ಟೀಮ್ಗೆ ಗ್ರಾಮ ಮಟ್ಟದ ವಿಪತ್ತು ನಿರ್ವಹಣೆಗೆ ಸರ್ ವಿಪತ್ತು ಮಿತ್ರ ಅಂತ ಒಂದು ಟ್ರೈನಿಂಗ್ ಸ್ಕೀಮ್ ಇದೆ ಸರ್. ವೆರಿ ಗುಡ್. ಅದೀಗ ಆಲ್ರೆಡಿ ಒಂದು ಬ್ಯಾಚ್ ಮೊನ್ನೆ ಓಪನ್ ಆಗಿದೆ ಸರ್. ಬಟ್ ಅದರಲ್ಲಿ ನಮಗೆ ಸ್ವಯಂ ಸೇವಕರು ಬರ್ತಾ ಇಲ್ಲ, ಯಾಕಂದ್ರೆ 12 ದಿವಸ ಇದೆ ಸರ್ ಅದು ಟ್ರೈನಿಂಗ್. ಈಗ NITK ಕಾಲೇಜಲ್ಲಿ ಅವರಿಗೆ ಟ್ರೈನಿಂಗ್ ಒಂದು ಟೀಮ್ ಮಾಡ್ತಾ ಇದೀವಿ ಸರ್. ಸ್ವಲ್ಪ ಬೆಳ್ತಂಗಡಿ ಅವರು, ಮಂಗಳೂರು. ಏಜ್ ಲಿಮಿಟ್ ಇರಬೇಕು ಅವರು ನಮಗೆ ಅಲ್ಲಿ 40 ಇಯರ್ಸ್ ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ. 12 ಡೇಸ್ ಟ್ರೈನಿಂಗ್. ಅವರಿಗೆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್, ID ಕಾರ್ಡ್ ಇರ್ತದೆ ವಿಪತ್ತು ಮಿತ್ರರು ಅಂತ. ಆಮೇಲೆ ಅವರು 12 ಡೇಸ್ ಮಾತ್ರ ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕಾಗ್ತದೆ. ಅವರಿಗೆ ಫ್ಲಡ್, ಫಸ್ಟ್ ಏಡ್ ಮತ್ತೆ ಯಾವುದೇ ರೀತಿಯ ಡಿಸಾಸ್ಟರ್ಗಳ ಮ್ಯಾನೇಜ್ಮೆಂಟ್ ಒಳ್ಳೊಳ್ಳೆ ಫ್ಯಾಕಲ್ಟಿಗಳಿದ್ದಾರೆ ಸರ್. ನಾವು NITK ಇಂದ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಾಳೆ ಇವರೆಲ್ಲ ಒಂದು ಬ್ಯಾಚ್ ನಾಳೆ ಕ್ಲೋಸಿಂಗ್ ಸರ್. ಯಾಕೆ ನಮ್ಮ 100 ಜನ ಮಾಡ್ಲಿಕ್ಕೆ ಆಗುದಿಲ್ಲ? ಬಟ್ 12 ಡೇಸ್ಗೆ ಎಲ್ಲ ಹಿಂಜರಿತಾ ಇದೆ. ಅಲ್ಲ ಅನುಕೂಲ ಇದ್ದವ್ರು ಹೋಗ್ಬೇಕು, ಎಲ್ಲ ಕೂಲಿ ಕೆಲಸ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ದುಡ್ಡಿದ್ದವನಿಗೆ ಹೋಗ್ಲಿಕ್ಕೆ. ಸರ್ ಫ್ಯೂಚರ್ ಅಲ್ಲಿ ಏನಾದ್ರು ಡಿಸಾಸ್ಟರ್ ಅಲ್ಲಿ ಕೆಲಸ ಮಾಡೋಕೆ ಹೆಚ್ಚು ಕಮ್ಮಿ ಆದ್ರೆ 1 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ ಅಂತ ಹೇಳಿದ್ದಾರೆ. ಅವರಿಗೆ ಏನೋ ರೆಮ್ಯುನರೇಷನ್ ಟ್ರೈನಿಂಗ್ ಆದಾಗ ನೆಕ್ಸ್ಟ್ ಅಗೇನ್ 4th ಇಂದ ಸೆಕೆಂಡ್ ಬ್ಯಾಚ್. 12 ದಿವಸ ಇದ್ದಾರಲ್ಲ ಅವ್ರಿಗೆ ಏನಾದ್ರೂ ಸ್ಟೈಫ್ ಫಂಡ್ ರೆಮ್ಯುನರೇಷನ್ ಇದೆ? ಅದೇ ಇಲ್ಲ ಸರ್. ಅದೇ ಟ್ರೈನಿಂಗ್ ಅವರಿಗೆ ಟ್ರೈನಿಂಗು, ಆ ಟ್ರೈನಿಂಗ್ ಟೈಮ್ ಅಲ್ಲಿ ಬೇಕಾದ್ರೆ ಅಕಾಮಿಡೇಷನ್ ಫುಡ್. ಇದೀಗ ನಾವು NITK ಹಾಸ್ಟೆಲ್ ಮತ್ತೆ ಡೈಲಿ ಬಂದು ಹೋಗ್ಬೋದು ಸರ್. ಓಕೆ. ಸೊ ಆತರ ವಾಲಂಟಿಯರ್ಸ್ ಬರ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಸರ್, ಈಗ ನಮಗೆ ಈಗ ಸೆಕೆಂಡ್ ಬ್ಯಾಚ್ ನಿಮ್ಮ ಹತ್ರ ಕೇಳೋದು ಅವ್ರ ಸಿಸ್ಟಮ್ ಇರ್ಬೋದು. ಈ 12 ದಿವಸ ಯಾಕೆ ಇದನ್ನೊಂದು 6 ದಿವಸ ಮಾಡಿದ್ರೆ ಸರ್? ಅದು ನನಗೆ ಶಾರ್ಟ್ ಟರ್ಮ್ ಮಾಡಿದ್ರೆ NIDM ಇಂದ ಆಲ್ ಓವರ್ ಇಂಡಿಯಾ ಅದೇ ತರ ಎಲ್ಲಾ ಗ್ರಾಮಗಳ ನಮ್ಮ ಕೋಸ್ಟಲ್ 11 ಜಿಲ್ಲೆಗಳಲ್ಲಿ 300 ಸ್ವಯಂ ಸೇವಕರು ಫಸ್ಟ್ ಸ್ಟೇಜ್ ಅಲ್ಲಿ ಈಗ ನಾವು ರೆಡಿ ಮಾಡ್ಬೇಕು. ಈ 12 ಡೇಸ್ ಇವರು ಕಲ್ತು ಬೇರೆ ಏನೋ ಜಾಬಿಗೆ ಹೋಗ್ಲಿಕ್ಕೆ ಅದಕ್ಕೆ ಇದಕ್ಕೆ ಒಂದು 12 ಬೇಕು. ಇದು ಎಮರ್ಜೆನ್ಸಿಗೆ ಶಾರ್ಟ್ ಅದ ರೂಲ್ಸ್, ಅದನ್ನ ಬಂದಿರೋದು ಅದೇ ತರ ಬಂದಿದೆ. ಈಗ ಆದಷ್ಟು ನಿಮ್ಮ ಗ್ರಾಮದಲ್ಲಿ ಕರೀರಿ ಮರೆ ಅಷ್ಟನ್ನು ನೇರವಾಗಿ ನನ್ನ ನಂಬರ್ ಇಲ್ಲದ ನಾನೇ ಬರ್ಬೇಕಷ್ಟೇ, ಆಗ ನೀವೆಲ್ಲ ಬರ್ತೀರಿ ಹೋಗುವಂತ ಹೇಳಿ. 12-3 ದಿವಸ ನಮ್ಗೆ ಅದ್ರ ಹೋಗ್ಬೋದಿತ್ತು. ಹೌದು ಅಷ್ಟೇ, ಹೋಗಿ ಬರುತ್ತೆ ಅಂತ ಮಾಡ್ಬೋದಲ್ಲ. ನಿಮ್ಮ ವಾರ್ಡಿನಲ್ಲಿ ನಿಮ್ಮ ಗ್ರಾಮದಲ್ಲಿ ಯಂಗ್ಸ್ಟರ್ಸ್ ಯಾರು ಇಂಟ್ರೆಸ್ಟ್ ಇದ್ದಾರೆ ದಯವಿಟ್ಟು ಗ್ರಾಮ ಪಂಚಾಯತ್ ಪಟ್ಟಿ ಮಾಡಿ. ಈಗಲೇ ಇಲ್ಲಿ ಕೆಲವು ತಯಾರಿರ್ತಾರೆ ಹೋಗ್ಲಿಕ್ಕೆ, ಇದರಲ್ಲಿ ಅದೊಂದು ಪಟ್ಟಿ ಮಾಡಿ ಒಂದು ಮಾಡಿಕೊಳ್ಳಿ. ನೆಕ್ಸ್ಟ್ ಇನ್ನೂ 2 ಬ್ಯಾಚ್ ಇದೆ ಸರ್. ಈಗ 1 ಬ್ಯಾಚ್ ರನ್ನಿಂಗ್ ಮಾಡ್ತಾ ಇದ್ವಿ. ಫಸ್ಟ್ ಬ್ಯಾಚ್ ಇದ್ದಾರೆ, ಅದರಲ್ಲಿ 105 ಜನ ಇದ್ದಾರೆ. ಸರಿ, ಯಾವುದಿಲ್ಲಲ್ಲ. ಈಗ ಬಹುತೇಕ ಎಲ್ಲ ವಿಚಾರ ನಿಮ್ಗೆ ಇವತ್ತು ಹೇಳಿದ್ದೇವೆ. ಒಂದು ಓಕೆ, ಪೋರ್ಟ್ ಡಿಪಾರ್ಟ್ಮೆಂಟ್ ಆನಂದ್ ಅವರೇ, ಮೈನ್ ಇರಿಗೇಷನ್ ನಿಮ್ಮನ್ನು ಎಲ್ಲ ಕಿಂಡಿಗಾನ ಎಲ್ಲ ಕಟ್ಟಿದಿರಲ್ಲ, ಅಲ್ಲಿ ಸೈಡ್ ಗಿಡ್ ಎಲ್ಲ ತೊಗೊಂಡು ನೋಡ್ಕೊಳ್ಬೇಕು. ಮತ್ತೆ ನೀವು ಹಳೆಗೆ ಇದು ದೊಡ್ಡ ಕಷ್ಟದ ಕೆಲಸ ಮಾರ ನಿಮ್ಮದು. ಇದಕ್ಕೆ ಇದು ನಮ್ಗೇನಾಗಿದೆ, ನಿಮ್ಮ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನೋದು ಕೆಲಸ ಆಗಿದೆ. ಅಲ್ಲಿ ಕೆಲಸ ಮಾಡದಿದ್ರೆ ಒಂದು ಬೈಗಳು ಮಾತ್ರ ಇತ್ತು, ಈಗ ಡಬಲ್ ಬೈಗಳು. ಒಂದು ಹೋಗಿ ಅವ್ನು ಸರಿ ಇರೋದಿಲ್ಲ, ಅಥವಾ ಮಾಡಿದ ಇದನ್ನು ತಗೊಂಡು ಹೋಗ್ತಾ ಇಲ್ಲ, ಅಥವಾ ಹಲಗೇನು ಹಾಕುವುದಿಲ್ಲ ಅಂತ ಇಡುದು. ಏನದೊಂದು ಕ್ಲಿಯರ್ ಕಟ್ ಮಾಡಿ ಎಷ್ಟಿದೆ ಅಂದರೆ ಬೆಳಿಗ್ಗೆದ್ದು ಎಲ್ಲ ಕಡೆ ವಿಸಿಟ್ ಮಾಡಿ ಕ್ಲಿಯರ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆದ ಕಾರಣ ಬಹುತೇಕ ಎಲ್ಲ ವಿಚಾರಗಳು ಕೂಡ ಇವತ್ತು ದೀರ್ಘವಾಗಿದ್ದು ಚರ್ಚೆ ಆಗಿದೆ. ಇದು ನಮಗೆ ನಿಮ್ಮ ಸಮಸ್ಯೆ ನಮ್ಗೆ ಅರ್ಥ ಆಗಬೇಕು, ಸರ್ಕಾರದ ಉದ್ದೇಶ ನಿಮ್ಗೆ ಅರ್ಥ ಆಗಬೇಕು, ಒಂದು ಕ್ಲಾರಿಟಿ ನೀವು ಜನರಿಗೆ ಕೊಡಬೇಕು. ಇದು ನಮ್ಮ ಇವತ್ತು ಮುಖ್ಯವಾದ ಉದ್ದೇಶ ಇರುವಂಥದ್ದು. ಮತ್ತೆ ನಾಡಿನ ತನಕ ಒಂದು ಟೀಮ್ ವರ್ಕ್ ಆಗಿ ಎಲ್ಲವೂ ಕೂಡ ಇವತ್ತು ನಿಮ್ಮ ಗ್ರಾಮದಲ್ಲಿ ಮತ್ತು ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ತಾಲೂಕು ಮಟ್ಟ ಒಂದು ತಂಡವಾಗಿ ನಾವು ಇವತ್ತು ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ಇದೊಂದು ಕೋಆರ್ಡಿನೇಷನ್ ಒಂದು ಕಮಿಟಿ ನಾವು ಇವತ್ತು ಮಾಡಿದ್ದೇವೆ. ಬಹುತೇಕ ಎಲ್ಲ ಡೌಟ್ಗಳು ಕೂಡ ನಿಮ್ಗೆ ಇವತ್ತು ಕ್ಲಿಯರ್ ಆಗ್ತಾ ಬಂದಿದೆ. ಎಲ್ಲಿ ಆದರೂ ಕೂಡ ನಿಮ್ಗೆ ಏನು ಮಾಡ್ಬೇಕು, ಹೇಗೆ ಏನು ಮಾಡ್ಬೇಕಂತೇಳಿ. ಆದ ಕಾರಣ ಎಲ್ಲ ಗ್ರಾಮಸ್ಥರ ಪರವಾಗಿ ಯಾರಾದ್ರೂ ಒಬ್ಬರು, ಯಾಕಂದ್ರೆ ಪ್ರಾಬ್ಲಮ್ ಎಲ್ಲ ಸೇಮ್, ಬೇರೆ ಬೇರೆ ಪ್ರಾಬ್ಲಮ್ ಇರುವುದಿಲ್ಲ. ಒಂದು ಗ್ರಾಮದಿದ್ದಂಥ ಮೇನ್ ಪ್ರಾಬ್ಲಮ್ಮೇ ಇರುವಂಥದ್ದು. ಒಬ್ಬರು ಗ್ರಾಮ ಪಂಚಾಯತ್ನ ಪರವಾಗಿ ಒಂದಿಬ್ರು ಇವತ್ತು ನೀವು ಅಧ್ಯಕ್ಷರ ಸದಸ್ಯರ ಅಲ್ಲಿ ಸಮಸ್ಯೆ ಬಗ್ಗೆ ಮಾತಾಡಿ, ಒಂದಿಬ್ರು PDOಗಳು ಕೂಡ ಅದ್ರ ಬಗ್ಗೆ ಜಾಸ್ತಿ ಗೊತ್ತದೆ. ಒಂದಿಬ್ರು PDOಗಳು ಕೂಡ ನಿಮ್ಮ ಸಲಹೆ ಅಂತಲ್ಲ, ನಿಮ್ಮಲ್ಲಿ ಸಮಸ್ಯೆ ಇದ್ರೆ ಈ ಹೇಗೆ ನಾವು ಬಗೆಹರಿಸಬಹುದು ಅಂತ ಹೇಳಿ ಇದನ್ನು ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಇದು ಎಲ್ಲ ನಾನು ಮತ್ತೆ ಜನಪ್ರತಿನಿಧಿಯಿಂದ ಅಧಿಕಾರಿ ಎಲ್ಲ ಸಾಧ್ಯ ಇಲ್ಲ. ಎಲ್ಲಿಯ ತನಕ ನೀವು ಜನರನ್ನು ಇನ್ವಾಲ್ವ್ ಮಾಡೋದಿಲ್ವೋ ಇದನ್ನು ಅಷ್ಟು ಸುಲಭ ಎಲ್ಲಿ ಕೂಡ ಬಯಸ್ತೇನೆ. ಸೊ ಇನ್ವಾಲ್ವ್ ನಿಮ್ಮಲ್ಲಿ ಪಬ್ಲಿಕ್ ನಿಮ್ಮ ಸಂಘ ಸಂಸ್ಥೆನೆಲ್ಲ ಇನ್ವಾಲ್ವ್ ಮಾಡಿ ವಿಶ್ವಾಸ ತಗೊಂಡು ಮೀಟಿಂಗ್ ಮಾಡಿ ಅವರು ಕೂಡ ಸಜ್ಜಾಗಿ ಇರುವಂಥ ಕೆಲಸ ಇವತ್ತು ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಗಮನಕ್ಕೆ ತಂದಿದ್ದೀನಿ. 4 ತಿಂಗಳು ಕಳೆದು ಹೋಯಿತು.
ಈಗ ಮಳೆ ಜೋರು ಬರ್ತಾ ಇದೆ, ಫುಲ್ಲು ಹೆದ್ದಾರಿಯಿಂದ ಬರುವ ನೀರೆಲ್ಲ ಅದಕ್ಕೆ ತುಂಬ್ತಾ ಇದೆ. ಅಲ್ಲಿ ಒಂದು ಮಗು ಕಾಲಿಟ್ರು ಅಲ್ಲಿ ಬಸ್ ಹತ್ತೋದು ಅದೇ ಅಲ್ಲೇ. ಅವ್ರ ಗಮನಕ್ಕೆ ತಂದಿದ್ದೀನಿ, ತಾತ್ಕಾಲಿಕವಾಗಿ ಆದರೂ ಅದಕ್ಕೆ ಪರಿಹಾರ ಬೇಕು ಸರ್. ಹರೇಕಳ ಅಂದರೆ ನದಿ ಭಾಗದಲ್ಲಿರುವಂಥ ಒಂದು ಪ್ರದೇಶ. ಇದರಲ್ಲಿ ನಿನ್ನೆ ನಮಗೆ ತುಂಬ ಹೇಳಿದಾಗೆ ಗುಡ್ಡದ ತುಂಬ ಅಪಾಯಕಾರಿಯಾಗಿ ಉಂಟು. ನಿನ್ನೆ ಒಂದು 10 ಮನೆಗೇನೋ ಗುಡ್ಡ ಬಿದ್ದಿದೆ. ಅದರಲ್ಲಿ ಸರ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಈಗ ಮುಂದೆ ಮಳೆ ಆಗುವಾಗ ಈ ಬಿದ್ದಂತಹ ಗುಡ್ಡೆಗಳು ತುಂಬ ಹಾನಿಯಾಗಿ ಕೆಲವು ಮನೆಗಳು ಸಹ ಅಪಾಯಕಾರಿಯಾಗಿ ಪರಿಸ್ಥಿತಿಯಲ್ಲಿ ಉಂಟು. ಅಂದರೆ ಈ ಸಂದರ್ಭದಲ್ಲಿ ಅಲ್ಲಿ ನಮಗೆ ಹೋಗಿ ಹೇಳಲಿಕ್ಕೆ ಆಗಲ್ಲ, ನೀವು ಎಂತಕ್ಕೆ ಇಲ್ಲಿ ಮನೆ ಕಟ್ಟಿದ್ರಿ ಅಂತ ನಮಗೆ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಸರ್. ಅದಕ್ಕೆ ತಾವು ವಿಶೇಷವಾಗಿ ಗಮನ ಹರಿಸಿಕೊಂಡು ಒಂದು ನಮ್ಮ ಅದು ಅಪಾಯಕಾರಿಯಾಗಿ ಒಂದು 4 ಕಡೆ ಉಂಟು ಸರ್. ಎಲ್ಲ ವ್ಯಾಪ್ತಿಯಲ್ಲಿ ಈ ರೀತಿಯ ನಮ್ಮ ಸಮಸ್ಯೆ ಇದ್ದರೆ ನಮ್ಗೆ ಅರ್ಥ ಆಗ್ತದೆ. ಆದರೆ ನೀವು ಅಲ್ಲಿ ಅವರಿಗೆ ಹೋಗಿ ಈ ರೀತಿ ಡೇಂಜರ್ ಇದೆ, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕಂತೇಳಿ ನಿಮ್ಮ ಅಧಿಕಾರಿಗಳು ಅವರಿಗೆ ಕರೆಕ್ಟ್ ರೈಟಿಂಗಲ್ಲಿ ಕೊಡಬೇಕು. ಒಂದು. ಎರಡನೇದು, ಸಡನ್ ಆಗಿ ಪ್ರೊಟೆಕ್ಷನ್ ವರ್ಕಲ್ಲಿ ಮಾಡಲಿಕ್ಕೆ ಈ ಮಳೆಗಾಲದಲ್ಲಿ ಆಗೋದಿಲ್ಲ. ಮತ್ತೆ ಅಲ್ಲಿ ಬಹಳ ಡೇಂಜರ್ ಪೊಸಿಷನ್ ಇದೆ, ನಿಮಗೆ ಕಾಣ್ತದೆ ಇವತ್ತನ್ನ ಹೆಚ್ಚು ಕಮ್ಮಿ ಆಗ್ಬೋದು ಅಂತ. ಮತ್ತೆ ಕೂಡ ಅದು ನಾವು ಸೀರಿಯಸ್ ಅಷ್ಟು ಇರುವುದಿಲ್ಲ. ಇದು ನೀವು ತಹಶೀಲ್ದಾರ್ ಗಮನಕ್ಕೆ ನಿಮ್ಮ VM ಮತ್ತು RM ಮುಖಾಂತರ ತನ್ನಿ, ಮತ್ತು ಅದು ಜಿಲ್ಲಾ ಮತ್ತು ತಾಲೂಕು ಮಟ್ಟ ಅಧಿಕಾರಿಯ ಬಗ್ಗೆ ನಾವು ನಿಭಾಯಿಸ್ಕೊಳ್ತಾರೆ ಸರ್. ಮತ್ತೊಂದು, ಈಗ ಈ ವಿದ್ಯುತ್ ಕಂಬ ನಿನ್ನೆ ಒಂದು 6 ಕಂಬ ಏನೋ ಬಿದ್ದಿತ್ತು ಮರದ ಪ್ರಾಬ್ಲಮ್ ಅಲ್ಲಿ. ಆದರೆ ನಮ್ಮ ಪಂಚಾಯತ್ ಸದಸ್ಯರು ಮೆಸ್ಕಾಂನವರೆಲ್ಲ ನಿನ್ನೆ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿ ಕೆಲಸ ಮಾಡಿ ಒಳ್ಳೆಯ ರೀತಿಯ ಮೆಸ್ಕಾಂನವರು ನಿನ್ನೆ ನಮಗೆ ಒಳ್ಳೆ ಕೆಲಸ ಇದು ಮಾಡಿದ್ದಾರೆ ಸರ್. ಅಲ್ಲಿ ಇನ್ನೂ ಪ್ರಾಬ್ಲಮ್ ಇರುವುದೇನೆಂದರೆ, ನಮ್ಮದು ಕೆಲವು ಮರಗಳೆಲ್ಲ ಉಂಟು. ಮರಗಳಂದರೆ ಫಾರೆಸ್ಟ್ನವರು ಅದನ್ನು ಕಡಿಸಲಿಕ್ಕೂ ಹೆದರ್ತಾರೆ. ಅಂದರೆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಅವರ ವಿರುದ್ಧ ಬರ್ತಾರೆ. ಈ ಸಂದರ್ಭದಲ್ಲಿ ಈಗ ಒಂದು ಮರ ಬಿದ್ದು 5-6 ಕಂಬ ಕಟ್ಟಾಗುವಂಥ ಪರಿಸ್ಥಿತಿ ಉಂಟು ಸರ್. ಅದು ಎಲ್ಲಿ ಅಂತ ಡೇಂಜರ್ಸ್ ಮರ ಇದೆ ತಹಶೀಲ್ದಾರ್ಗೆ ಪಟ್ಟಿ ಕೊಡಿ, ಅವ್ರು ಫಾರೆಸ್ಟ್ ಮತ್ತು ಪಂಚಾಯತ್ ವಹಿಸ್ಕೊಡಿ. ಎಲ್ಲ ಪಂಚಾಯತ್ನಲ್ಲಿ ಈ ರೀತಿ ಡೇಂಜರ್ ಮರ ಏನಾದಿದ್ರೆ ಅದನ್ನು ವೀಕ್ಷಿಸಿ ಮೆಸ್ಕಾಂ ಮತ್ತು ನೀವು ಕೋಆರ್ಡಿನೇಟ್ ಮಾಡಿಬಿಡಿ, ತಹಶೀಲ್ದಾರ್ ಕಚೇರಿಯಿಂದ ಕೋಆರ್ಡಿನೇಟ್ ಮಾಡಿಕೊಂಡು. ಅಂದರೆ ಅದು ನೇತ್ರಾವತಿ ನದಿ ದಡದಲ್ಲಿ ಇರುವ ಒಂದು ಪ್ರದೇಶ. ಈಗಾಗಲೇ ತಹಸೀಲ್ದಾರ್ ನಮಗೆ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ನಿನ್ನೆ ಕೂಡ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಏನೋ ಪ್ರಾಬ್ಲಮ್ ಉಂಟು ಅಂತ. ಪ್ರಾಬ್ಲಮ್ ಅಂದರೆ ನಮ್ಮಲ್ಲಿ ಒಂದು ಟೀಮ್ ನಾವು ಆಲ್ರೆಡಿ ಮಾಡಿದ್ದೇವೆ, ಈಗಲ್ಲ ಕಳೆದ 4 ವರ್ಷದಿಂದ ಉಂಟು. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಕಿಂಗ್ ಸ್ಟಾರ್ ಕ್ಲಬ್ ಅಂತ, ಅದರಲ್ಲಿ ಪ್ರೇಮ್ ಪ್ರಕಾಶ್ ಅವರು ಅಧ್ಯಕ್ಷ ಆಗಿದ್ದಾರೆ. ಅವರಿಗೆ ಕೆಲವು ಸಲಕರಣೆಗಳು ಬೇಕು ಸರ್. ಈಗ ಬೋಟ್ ದೋಣಿ ಎಲ್ಲ ಅವರದೇ ಉಂಟು, ಅದೆಲ್ಲ ಅವರದೇ ಅವರು ಯೂಸ್ ಮಾಡ್ತಾರೆ. 2 ವರ್ಷದ ಮುಂಚೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ರಾಣಿಪುರ ತನಕ ಜನರನ್ನು ಶಿಫ್ಟ್ ಮಾಡುವುದು ಎಲ್ಲ ಕೆಲಸ ಮಾಡಿದ್ದಾರೆ. ಹೌದು, ಇನ್ನು ಈಗ ಕೂಡ ಅವರು ಇದ್ದಾರೆ, ರೆಡಿ ಇದ್ದಾರೆ. ಅವರು ಪ್ರೇಮ್ ಪ್ರಕಾಶ್ ನನಗೆ ಹೇಳಿದ್ರು ಒಂದು ವಿಷಯ. ಹೌದು, ಈಗ ಲೈಫ್ ಜಾಕೆಟ್ ಅಂತದೆಲ್ಲ ಬೇಕು. ಅದೇ ನೀವು ಅಲ್ಲಿಗೆ ಮೀಟಿಂಗ್ ಮಾಡಿ ಅಂತ ರೈಟ್ ಕೊಡ್ಬೋದು. ಮತ್ತೊಂದು ವಿಷಯ ಮೆಸ್ಕಾಂ ಮತ್ತೆ ಹಿಂದೆ ಕೊಡಬೇಕು ಜಾಕೆಟ್, ನೆಕ್ಸ್ಟ್ ಇಯರ್ಗೆ ಇಡ್ಬೋದಲ್ಲ ಸರ್. ಈಗ ಮತ್ತೊಂದು ಮೆಸ್ಕಾಂ ನಮ್ಮ ಶಿಲುಬೆ ಕಟ್ಟೆ ಹತ್ರ, ಅಲ್ಲಿ ಶಿಲುಬೆ ಹತ್ರ ಅಲ್ಲಿ ಒಂದು 4-5 ಮನೆಗೆ ಕರೆಂಟ್ ಹೋಗಿದೆ. ಆ ಕರೆಂಟ್ ಕಂಬಗಳು ನೀರಿನಲ್ಲಿವೆ, ಓಲ್ಡ್ ಕಂಬಗಳು ನೇತಾಡ್ತವೆ ಇದು ವೈರ್ಗಳು. ಸೊ ನಾನು ಆವಾಗಲೇ ಒಮ್ಮೆ ಕೊಟ್ಟಿದ್ದೆ ಬರೆದು, ಅದಕ್ಕೆ ಅವರು ಎಷ್ಟು 45,000 ಪೇ ಮಾಡಬೇಕು, ಅವರೇ ಮಾಡಬೇಕಂತ ಹೇಳಿದರು. ಒಂದು 3 ಕಂಬ ಹಾಕ್ಲಿಕ್ಕೆ ರೋಡಲ್ಲಿ ಹಾಕ್ಬೋದು. ಏನು ಸರ್, ಪ್ರೈವೇಟ್ ಕಂಬವ ಪಬ್ಲಿಕ್ ಕಂಬವ? ಅದು ಪಬ್ಲಿಕ್ ಕಂಬ. ಒಂದು ಪ್ರೈವೇಟ್ ಕೊಡ್ಬೇಕು ಪಬ್ಲಿಕ್ ಕಂಬಕ್ಕೆ? ಸ್ಟ್ರೀಟ್ ಲೈಟ್ ಅಲ್ಲ. ಹೌದು, ಸ್ಟ್ರೀಟ್ ಲೈಟ್ಗೆ ಇವರು ಯಾಕೆ ದುಡ್ಡು ಕಟ್ಟಬೇಕು? ಮನೆಯವರು ನೋಡಿ, ಇವರೇ ಡೇಂಜರ್ಸ್ ಇದ್ದದ್ದು. ಎಲ್ಲಿದೆ ಸ್ಪಾಟ್ ವಿಸಿಟ್ ಮಾಡಿ ನಾಳೆ ಹಾಕೊಂಡು ಸ್ಪಾಟ್ ಇವರೇ ನೋಡಿಕೊಂಡು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್. ಹೌದು, ಅಷ್ಟೇ. ಅದನ್ನು ನೀವು ಮಾಡಿ, ನೀವು ಬೆಳಿಗ್ಗೆ ಎದ್ದು ರಸ್ತೆ ಬದಿಗೆ ಬರಬೇಕು, ಹೋಗ್ಬೇಕು, ಸುತ್ತಬೇಕು. ನೆಕ್ಸ್ಟ್ ಹೇಳಿ. ನಮ್ಮ ಗ್ರಾಮದಲ್ಲಿ 5 ಕಡೆ ನಿನ್ನೆ ಕಾಂಪೌಂಡ್ ಎಲ್ಲ ಬಿದ್ದಿದೆ. ನಾವು ಅಲ್ಲಿ ರಿಪೋರ್ಟ್ ಮಾಡಿದೆ, VA ಬಂದಿದೆ, PDO ಅಧಿಕಾರಿಗಳು ಬಂದು ರಿಪೋರ್ಟ್ ಮಾಡಿದ್ದೇವೆ. ಆದರೂ ರಿಪೋರ್ಟ್ ಮಾಡುವಾಗ ನಾವು ಇಲ್ಲಿ ರಿಪೋರ್ಟ್ ಮಾಡಿ ಕಳಿಸ್ತೇವೆ, ಬಡವರದ್ದು ಅಂಗವಿಕಲರದ್ದು ಮನೆ ಇರೋದು, ಅಲ್ಲಿ 5,000 ಪರಿಹಾರ ಸಿಕ್ಕಿದ್ರೆ ತುಂಬ ಕಷ್ಟ ಆಗ್ತದೆ. ನೋಡುವಾಗ ಸ್ವಲ್ಪ ಪ್ರಕೃತಿ ವಿಕೋಪದಲ್ಲಿ ಸ್ವಲ್ಪ ಜಾಸ್ತಿ ಪರಿಹಾರ ಕೊಡಬೇಕಂತ ನಿಮ್ಮ ಅಭಿಪ್ರಾಯ. ಬರೆಯುವ ಸರ್ಕಾರಕ್ಕೆ ಕೊಡಿ. ನೆಕ್ಸ್ಟ್. ಇಲ್ಲ, ತುಂಬಾ ಬ್ಲಾಕ್ ಆಗಿದೆ ಸರ್. ವೆಹಿಕಲ್ ಇಲ್ಲ ಸರ್. ಯಾರು ನೋಡ್ಲಿಲ್ಲ? ಯಾಕೆ? ಒಂದು ಸೈಕಲ್ ಕೂಡ ಹೋಗಲ್ಲ ಸರ್, ಅಷ್ಟು ಬ್ಲಾಕ್ ಆಗಿದೆ ಸರ್. ಹೌದಾ? ಹೌದು ಸರ್. ನೋಡ್ತೇನೆ. ಇಂಜಿನಿಯರ್ಗೆ RDP ಸರ್, ಅದು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಬಂದಿರತಕ್ಕಂಥ ರಸ್ತೆ. ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ PRD ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಹೇಳಿದ್ರು.
PRD ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಇನ್ನೂವರೆಗೆ ಬರಲೇ ಇಲ್ಲ ಸರ್. ವಿಲ್ ಟು ಇಟ್ ಸರ್ ಆದಷ್ಟು ಮಟ್ಟಿಗೆ ಬೇಗ ಆದಷ್ಟು ಈಗ ಹೇಳಿದ್ರೆ ನೀವು ಈಗ ಅಲ್ವಾ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ಸರ್. ನಿನ್ನೆ ಫೋನ್ ಮಾಡಿ ಹೇಳ್ತಿದ್ರೆ ಬೆಳಿಗ್ಗೆ ಕ್ಲಿಯರ್ ಮಾಡ್ಬೋದಿತ್ತು. ಗೌರವಾನ್ವಿತ ಮಾನ್ಯ ಶಾಸಕರೇ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳೇ, ಈ ಪ್ರಕೃತಿ ವಿಕೋಪದ ಈ ಒಂದು ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಮತ್ತು ಎಲ್ಲ ಅಧಿಕಾರಿಗಳನ್ನು ಕರೆದು ಇಂತಹ ಒಂದು ಸಭೆ ನಡೆಸಿದ್ದಕ್ಕೆ ತಮ್ಮನ್ನು ನಾನು ಈ ಒಂದು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ವೆಲ್ಕಮ್ ಆಲ್ ದಿ ಗ್ರಾಮ ಪಂಚಾಯತ್ ಮೆಂಬರ್ ಅಂಡ್ ದಿ ಆಫೀಸ್ ಬೇರರ್ಸ್. ನನ್ನದೊಂದು ಬೇಡಿಕೆ ಎನ್ನುವಂತ ಹೇಳಿದರೆ, ಮಾನ್ಯ ಶಾಸಕರೇ, ನಾನು ಪ್ರತಿನಿಧಿಸುತ್ತಿರುವಂತಹ ಪ್ರದೇಶದಲ್ಲಿ ಬಹಳ ತೀವ್ರವಾದ ಕಡಲ್ಕೊರೆತದಿಂದ ಸುಮಾರು 40 ಕುಟುಂಬಗಳು ಅಪಾಯದಲ್ಲಿ ಇದೆ. ಆವಾಗ ಅಲ್ಲಿಯ ಜನರು ಕೂಡ ನಮಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಕಡಲ್ಕೊರೆತ ಅಂತ ಹೇಳಿದರೆ ಅದು ಈ ಸಣ್ಣ ಸಣ್ಣ ಪ್ರಯೋಗ ಅಲ್ಲ, ನೀರು ನಿಲ್ಲುವುದು ನೀರು ಬಿಡಿಸುವುದು ಅಂತದ್ದಲ್ಲ. ಅದು ಒಮ್ಮೆ ಬುಸ್ ಅಂತ ಬಂದರೆ ಇಡೀ 100-150 ಮನೆಗಳಿಗೆ ಅಪಾಯವಾಗುವಂತಹ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ಈ ಹಿಂದೆ ಅಲ್ಲಿ ಕಲ್ಲು ಹಾಕಿದ ಹಾಗೆ ಈಗ ಕೆಲವು ಪ್ರದೇಶಗಳಲ್ಲಿ ಕಲ್ಲು ಇಲ್ಲ. ಮಾನ್ಯ ತಹಸೀಲ್ದಾರರು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದಾರೆ ಅಂತ ಒಂದು ಇದು ಕೇಳಿದ್ದೇನೆ. ಆದ್ದರಿಂದ ದಯಮಾಡಿ ಅಲ್ಲಿಗೆ ಶೀಘ್ರವೇ ಕಲ್ಲು ಹಾಕುವ ವ್ಯವಸ್ಥೆ ಮತ್ತು ನಮ್ಮ ಈ ಹಿಂದೆ ಕಡಲ್ಕೊರೆತಾದಾಗ ಜಿಲ್ಲಾಧಿಕಾರಿಗಳು ಅಲ್ಲಿಗೆ ದಿಢೀರ್ ಭೇಟಿ ನೀಡುವಂತ ಪ್ರಸಂಗ ಇತ್ತು. ಈಗ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ, ಜಿಲ್ಲಾಧಿಕಾರಿಗಳ ಕಡೆ ನಗರದ ಕಡೆ, ಹಳ್ಳಿಯ ಕಡೆಗಳು ಉಂಟು. ಜಿಲ್ಲಾಧಿಕಾರಿಯ ನಡೆ ಸಮಸ್ಯೆ ಕಡೆ ಆಗಲಿ ಅಂತ ಹೇಳಿ ಒಂದು ಹೇಳಿಕೊಂಡು ಜಿಲ್ಲಾಧಿಕಾರಿಗಳು ಕೂಡ ಶೀಘ್ರವೇ ಅಲ್ಲಿಗೆ ಭೇಟಿ ನೀಡುವಂತಹ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಅಲ್ಲಿ ಭೇಟಿ ನೀಡುವಂತಹ ಪ್ರಸಂಗ ಒಂದು ಆಗಬೇಕು ಅಂತ ಹೇಳಿಕೊಂಡು ವಿವಿಧ ಪ್ರಕೃತಿ ಇಲಾಖೆ ನಂಬರ್ಗಳನ್ನು ನಮಗೆ ಒದಗಿಸಿ ನಮ್ಮ ಕಿಸೆಯಲ್ಲಿ ಇಡುವುದಕ್ಕೆ ಸಹಕಾರ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು 1000 ಸಲ್ಯೂಟ್ಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮಂಗಳೂರು ತಾಲೂಕು ಮಟ್ಟದ ಪ್ರಕೃತಿ ವಿಕೋಪದ ಈ ಒಂದು ಸಭೆಯನ್ನು ನಾವಿತ್ತು ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ತಹಶೀಲ್ದಾರ್ ಮತ್ತು ಎಲ್ಲ ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಅದು ಫೈರ್ ಇರಲಿ, ಹೋಮ್ ಗಾರ್ಡ್, PWD, ಪೋರ್ಟ್, ಹೆಲ್ತ್ ಹಾಗೂ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು, ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಮತ್ತು ನಮ್ಮ ಊರಿನ ಹಿರಿಯ ಕಿರಿಯರು, ಸಾಮಾಜಿಕ ಸಂಘ ಅಧ್ಯಕ್ಷ ಪದಾಧಿಕಾರಿ ಸಭೆಯನ್ನು ಚರ್ಚೆ ಮಾಡಿ ಬಹುಶಃ ಇವತ್ತು ಪ್ರಕೃತಿ ವಿಕೋಪವನ್ನು ತಡೆಯಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದು ದೇವರು ಕೊಡುವಂಥ ಒಂದು ಸಂದರ್ಭ, ನಾವೆಲ್ಲ ಪ್ರಾರ್ಥಿಸಬಹುದು. ಅದು ಎಲ್ಲಿಯಾದರೂ ಪ್ರಕೃತಿ ವಿಕೋಪ ಆದಾಗ ಅದನ್ನು ಸರಿಯಾದ ಸಮಯ ಮ್ಯಾನೇಜ್ ಮಾಡಿ ಆ ಜನಸಾಮಾನ್ಯರಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ ತುಂಬಿ ಅವರಿಗೆ ಒಂದು ನೆಮ್ಮದಿಯ ಸಾಗಿಸುವ ವ್ಯವಸ್ಥೆ ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಾವು ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದ್ದೇವೆ. ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಮಾದರಿಯಲ್ಲೇ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆ ಸೇರಿಕೊಂಡು ಆ ಟಾಸ್ಕ್ ಫೋರ್ಸ್ ಅನ್ನು ವಿಪತ್ತು ನಿರ್ವಹಣಾ ಸಮಿತಿಯನ್ನು ಗ್ರಾಮ ಮಟ್ಟದಲ್ಲಿ ಕೂಡ ಇವತ್ತು ಮಾಡಬೇಕು. ಮತ್ತು ಏನಾದರೂ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಇವತ್ತು ಆ ಮನೆಗಳಿಗೆ ನೀರು ಹೋಗಿದ್ದಲ್ಲಿ, ಅವರ ಅಗತ್ಯ ಸಾಲದಲ್ಲಿ ತಕ್ಷಣ 10,000 ರೂಪಾಯಿಯ ಚೆಕ್ಕನ್ನು 24 ಗಂಟೆಗೆ ಅವರ ನೇರವಾಗಿ ಟ್ರಾನ್ಸ್ಫರ್ ಆಗ್ತದೆ. ಅದೇ ರೀತಿ ಆ ಭಾಗಶಃ ಮನೆ ಎನ್ನೋದು ಸಂಪೂರ್ಣವಾಗಿ 5 ಲಕ್ಷ, ಭಾಗಶಃ ಆದರೆ 95,000. ಇದು 2 ದಿವಸದಲ್ಲಿ ಇಂಜಿನ್ ರಿಪೋರ್ಟ್ ಕೊಡಬೇಕಂತ ತೀರ್ಮಾನ ಇವತ್ತು ಆಗಿದೆ. ಬಹಳಷ್ಟು ಕಡೆಗೆ ಇವತ್ತು ಮನೆಯ ಸುತ್ತಲಂತ ಗುಡ್ಡ ಮತ್ತು ಕಂಪನ್ ಜರಿದು ಬಿದ್ದದ್ದಕ್ಕೆ ಇನ್ನೂ ಕೂಡ ನಮ್ಮ ವಿಪತ್ತು ನಿರ್ವಹಣೆ ಅದಕ್ಕೆ ಅವಕಾಶ ಇಲ್ಲ. ಇದರ ಬಗ್ಗೆ ಈ ಸಲ ಜಿಲ್ಲಾಧಿಕಾರಿ ಸರ್ಕಾರ ಕೇಳ್ತಾ ಇದೆ, ಕನಿಷ್ಠ ಒಂದು ಅಮೌಂಟ್ ಆದರೂ ಕೂಡ ಈ ಜನಸಾಮಾನ್ಯ ಕೊಡುವ ವ್ಯವಸ್ಥೆ ಮಾಡಬೇಕು. ಎಲ್ಲ ಗುಡ್ಡ ಮತ್ತು ಕಂಪೌಂಡ್ ಬಿದ್ದದ್ದು ಯಾರಂತೇಳಿ ಬಡಬಾರದು. ಅವರು 2 ಲಕ್ಷ ಬಿಟ್ಟು ಅಲ್ಲಿ 20,000 ಕಿಶೆಯಲ್ಲಿ ಇರುವುದಿಲ್ಲ. ಅಂಥವ್ರ ಬಗ್ಗೆ ಒಂದು ಯೋಜನೆ ಹಮ್ಮಿಕೊಳ್ಬೇಕಂತೇಳಿ ಈ ಸಲ ವಿಶೇಷದ ನಾವು ಬೇಡಿಕೆ ಕೆಲಸ ನಾವು ಇವತ್ತು ಮಾಡಿ ಸೂಕ್ಷ್ಮವಾದ ಪ್ರದೇಶ ಗುರುತು ಮಾಡಿಕೊಂಡು ಫೈರ್ ಸರ್ವಿಸ್ನವರು, ಹೋಮ್ ಗಾರ್ಡ್ನವರು ಕಾರ್ಯವನ್ನು ನಿರ್ವಹಿಸಬೇಕು. ಅದೇ ರೀತಿ ಮೆಸ್ಕಾಂನವರು ಕೂಡ 3 ತಂಡವನ್ನು ಮಾಡಿಕೊಂಡು 24 ಗಂಟೆ ಸರ್ವಿಸ್ ಮಾಡಿ ಅವರು ಕೂಡ ಇವತ್ತು ಆ ನಮ್ಮ ವಿಶೇಷ ಹೆಲ್ಪ್ಲೈನ್ ಸೆಂಟರ್ ಇಟ್ಟುಕೊಂಡು ಅದನ್ನು ಫಾರೆಸ್ಟ್ ಇಲಾಖೆ ಚರ್ಚೆ ಮಾಡಿಕೊಂಡು ಇವತ್ತು ಬಗೆಹರಿಸಲಿಕ್ಕೆ ಬಹಳಷ್ಟು ಕಡೆ ಮರಗಳು ಇನ್ನೂ ಕೂಡ ಕಂಬಕ್ಕೆ ಬೀಳುವಂಥ ಪರಿಸ್ಥಿತಿ ಇದೆ. ಗ್ರಾಮ ಪಂಚಾಯತ್ ಅದನ್ನು ಗುರುತಿಸಿಕೊಂಡು ತಹಶೀಲ್ದಾರ್ಗೆ ಪಟ್ಟಿ ಕೊಟ್ಟರೆ ತಹಶೀಲ್ದಾರ್ ನೋಡಿದ ಅಧಿಕಾರಿಯಾಗಿ ಫಾರೆಸ್ಟ್ ಮತ್ತು ಮೆಸ್ಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಬಗೆಹರಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾರೆ. ನಮ್ಮ ಇವತ್ತು ತೀರ್ಮಾನ ಇವತ್ತು ಆಗಿದೆ. ಅದಕ್ಕಾಗಿ ಇದೊಂದು ಟೀಮ್ ವರ್ಕ್, ಎಲ್ಲರೂ ಕೂಡ ಮುಂದಿನ ಒಂದು ತಿಂಗಳ ತನಕ ಒಂದು ತಂಡವಾಗಿ
ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆ ಜನಸಾಮಾನ್ಯರು ಒಟ್ಟುಗೂಡಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಿ ಜನಸಾಮಾನ್ಯ ಕಷ್ಟ ಮತ್ತು ನೋವಿನಲ್ಲಿ ಕೂಡ ಭಾಗವಹಿಸಿ ಅವರ ಆ ಒಂದು ನೋವನ್ನು ಕೂಡ ನಾವು ಆದಷ್ಟು ಕಡಿಮೆಗೊಳಿಸಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡ್ತೇವೆ. ನಮ್ಮಿಂದ ಆಗುವಂಥ ಕೆಲಸ ನಾವು ಮಾಡಿ ಇನ್ನು ಮುಂದೆ ಸರ್ಕಾರ ಏನು ಮಾಡಬೇಕು ಅದು ಸರ್ಕಾರ ಗಮನಕ್ಕೆ ನಾವು ತರುವಂಥ ಕೆಲಸ ಮಾಡ್ತೇವೆ. ಜನಸಾಮಾನ್ಯ ನೋವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.